ನಮಸ್ಕಾರ ಸೊಲ್ಮೆಲು ಪ್ರಿಯ ವೀಕ್ಷಕರೇ, ನಿಮ್ಮ ಮೆಚ್ಚಿನ ತಿರುಗುಬಾಣಕ್ಕೆ ಸ್ವಾಗತ. ಖಡಕ್ ಪ್ರಶ್ನೆಗೆ ಖಡಕ್ ಉತ್ತರ. ನಾನು ಜಿತೇಂದ್ರ ಕುಂದೇಶ್ವರ. ಇಂದಿನ ತಿರುಗುಬಾಣದ ಅತಿಥಿ ಬಿಜೆಪಿಯ ಮುಖಂಡ, RSSನ ಕಟ್ಟಾಳು ಸತೀಶ್ ಪ್ರಭು ಅವರು. ಹೆಸರಿನಲ್ಲೇ ಪ್ರಭು ಇದ್ರೂ ಕೂಡ ಪ್ರಜೆಗಳಾಗಿಯೇ ಬದುಕಿದಂತಹ ಬಿಜೆಪಿಯ ಹಿರಿಯ ರಾಜಕಾರಣಿ, ಕ್ಷಮಿಸಿ ಇವರಿಗೆ ರಾಜಕಾರಣಿ ಅಂತ ಹೇಳಿದರೆ ತಪ್ಪಾಗ್ಬೋದು, ಇವರು ಸಂಘದ ಸ್ವಯಂ ಸೇವಕ. ಸತೀಶ್ ಪ್ರಭುಗಳೇ, ತಿರುಗುಬಾಣಕ್ಕೆ ಸ್ವಾಗತ. ಪ್ರಭುಗಳೇ, ನೀವು ಶಾಲೆಗೆ ಹೋಗುವುದಕ್ಕಿಂತ ಮೊದಲೇ ಸಂಘದ ಶಾಲೆಗೆ ಶಿಕ್ಷಣಕ್ಕೆ ಹೋಗಿದ್ರಂತೆ, ಹೌದಾ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಭಾಗ ಕಾರ್ಯಾಲಯ ನಮ್ಮ ಮನೆಯ ಮುಂಭಾಗದಲ್ಲಿ ಇತ್ತು. ಆ ಸಂದರ್ಭದಲ್ಲಿ ನನ್ನ ಸಹೋದರರಿರ್ಬೋದು, ನನ್ನ ತಂದೆಯವರು ಇರ್ಬೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು. ಆದ್ದರಿಂದ ನಾನು ಶಿಶು ಇರುವ ಸಂದರ್ಭದಲ್ಲಿ ಕೂಡ ಸಂಘದ ಶಾಖೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ನಾನು ಪ್ರಾಥಮಿಕ ಶಾಲೆಗೆ ಹೋಗುವ ಮೊದಲೇ ಸಂಘದ ಅಂಗಣದಲ್ಲಿ ನಾನು ಭಾಗವಹಿಸಿದ್ದೆ. ಸಂಘದ ನಿಷ್ಠಾವಂತ ಸ್ವಯಂ ಸೇವಕನಾಗಿದೆ ಅನ್ನುವಂಥದ್ದು ನನಗೆ ಹೆಮ್ಮೆಯ ಸಂಗತಿ. ಆದರೆ ನೀವು ರಾಜಕಾರಣಿ ಅಂತ ಹೇಳಲಿಕ್ಕಾಗೋದಿಲ್ಲ, ಯಾಕೆಂದರೆ ನೀವು ಅಪ್ಡೇಟ್ ಆಗಿಲ್ಲ ಈಗಿನ ರಾಜಕಾರಣಕ್ಕೆ. ಈ ಯಾರು ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ, ಯಾಕೆ ರಾಜಕೀಯದ ಇಲ್ಲಿಯ ರಾಜ್ಯ ನಾಯಕರು ಕೂಡ ನಿಮಗೆ ಸತತ ನೇರವಾಗಿ ಸಂಪರ್ಕಕ್ಕೆ ಸಿಕ್ಕಿದವರು, ಆದರೂ ಕೂಡ ನೀವು ಯಾವುದೇ ಒಂದು ಪೋಸ್ಟ್ಗಳಿಲ್ಲ. ಈಗಂತೂ ರಾಜಕೀಯದಿಂದ ವಿಮುಖರಾಗಿ ಇದ್ದಾಗ ಕಾಣ್ತಾ ಇದೆ. ಯಾಕೆ, ಏನಾಯಿತು ನಿಮ್ಮ ರಾಜಕೀಯ ಬದುಕಿನಲ್ಲಿ? ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿಯವರು ಹೇಳಿದ ರೀತಿಯಲ್ಲಿ ಮತ್ತು ದೀನದಯಾಳ್ ಉಪಾಧ್ಯಾಯರು ನನಗೆ ಯಾವತ್ತೂ ಆದರ್ಶ. ನನ್ನ ವಿದ್ಯಾರ್ಥಿ ಜೀವನದಲ್ಲೂ ಸಹ ದೀನದಯಾಳ್ ಉಪಾಧ್ಯಾಯರ ಆ ಒಂದು ಏನು ಸಿದ್ಧಾಂತಗಳಿದೆ ಅದರಿಂದ ನಾನು ಪ್ರೇರಿತನಾಗಿದ್ದೆ. ಆ ಸಂದರ್ಭದಲ್ಲೇ ನಾನು ವಿದ್ಯಾರ್ಥಿ ಆಗಿರುವ ಸಂದರ್ಭದಲ್ಲಿ ದೀನದಯಾಳ್ ಉಪಾಧ್ಯಾಯರ ಜಯಂತಿಯನ್ನು ನಾನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾಡ್ಕೊಂಡು ಬಂದಿದ್ದೆ. ಅನಂತರದ ದಿನಗಳಲ್ಲೂ ಅಷ್ಟೇ ನಾನು ದೀನದಯಾಳ್ ಉಪಾಧ್ಯಾಯರ ತತ್ವದ ಅಂತೆ ರಾಜಕೀಯವನ್ನು ನಾನು ಸಮಾಜ ಸೇವೆಗೆ ಮಾಡಲಿಕ್ಕೆ ಒಂದು ವೇದಿಕೆ ಅಂತೇಳಿ ನಾನು ತಿಳ್ಕೊಂಡು ಭಾವಿಸಿದ್ದೇನೆ ಹೊರತು ಅಧಿಕಾರದ ಸಾಧನ ಅಂತೇಳಿ ನಾನು ಯಾವತ್ತೂ ತಿಳ್ಕೊಂಡಿಲ್ಲ. ಅದೇ ರೀತಿಯ ಮಾತು ಮತ್ತು ನಡವಳಿಕೆ ಭಾರತೀಯ ಜನಸಂಘದ ಅನಂತರ ಭಾರತೀಯ ಜನತಾ ಪಾರ್ಟಿಯ ನಾಯಕರಲ್ಲಿ ಕೂಡ ಇತ್ತು. ಆದ್ದರಿಂದ ನಾನು ಅಂತಹ ಆ ನಾಯಕರ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅನ್ನೋದಕ್ಕೆ ನನಗೆ ಹೆಮ್ಮೆಯ ಹೊರತು ನಾನು ಯಾವುದೇ ರೀತಿಯಲ್ಲಿ ಜನಪ್ರತಿನಿಧಿ ಆಗಬೇಕು ಅನ್ನುವಂಥ ಆಶೆ ಆಕಾಂಕ್ಷೆ ಇಟ್ಟುಕೊಂಡವನಲ್ಲ. ಆದರೆ ಜನಪ್ರತಿನಿಧಿ ಅಲ್ಲದೆಯೂ ಕೂಡ ಜನರ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ. ರಾಜಕೀಯ ಪ್ರಭಾವಗಳನ್ನು ಉಪಯೋಗಿಸಿ ಜನರಿಗೆ ಎಲ್ಲೆಲ್ಲಿ ಏನೇನು ಅವಶ್ಯಕತೆ ಇದೆ ಅದನ್ನು ಸಾಧ್ಯ ಅನ್ನುವಂಥದ್ದು ನನಗೆ ಮನವರಿಕೆ ಆಗಿತ್ತು. ನಾನು ಅದನ್ನು ಸಾಧಿಸಿಯೂ ತೋರಿಸಿದ್ದೇನೆ. ಅಲ್ಲ, ನಿಮಗೆ ಶಿಫಾರಸುಗಳನ್ನು ಬಳಸ್ತೀರಿ, ಅದು ಗೊತ್ತು. ಈಗ ನೀವು ಯುವ ಮೋರ್ಚಾ ಕಾರ್ಯದರ್ಶಿ ಆಗಿದ್ದಾಗ ಇಲ್ಲಿ ನೀವು ನರೇಂದ್ರ ಮೋದಿಯವರನ್ನು ಮಂಗಳೂರಿಗೆ ಮೊಟ್ಟ ಮೊದಲ ಬಾರಿಗೆ ಕರೆಸಿದ್ರಿ. ಈಗ ತುಂಬ ಜನ ಹೇಳ್ತಾರೆ ಮೋದಿಯನ್ನು ನಾವು ಕರೆಸಿದ್ವಿ, ಮೋದಿ ಬ್ರಿಗೇಡ್ ಆ ಥರ. ನೀವು ಮೊದಲ ಬಾರಿಗೆ ಕರೆಸಿದ್ರಿ. ಆವಾಗ ಯಾವ ರೀತಿ ವಿರೋಧ ಇತ್ತಾ, ಹೇಗಿತ್ತು ಪರಿಸ್ಥಿತಿ ಅವಾಗ? ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ, ಹಿಂದೆ ಭಾರತೀಯ ಜನಸಂಘ ಇರ್ಬೋದು, ಅನಂತರ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಆ ರೀತಿಯ ಅಭಿಪ್ರಾಯ ಭೇದಗಳು ಖಂಡಿತವಾಗಿಯೂ ಎಲ್ಲಿಯೂ ಇರಲಿಲ್ಲ. ಒಂದೇ ಮನೆಯ ಸದಸ್ಯರ ರೀತಿಯಲ್ಲಿ ಕೌಟುಂಬಿಕ ವಾತಾವರಣ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇತ್ತು. ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವ ಸಂದರ್ಭದಲ್ಲಿ ನಾನು ಮಂಗಳೂರು ನಗರದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ಸುಮಾರು ಎಷ್ಟು ವರ್ಷ? ಸುಮಾರು 1989-90 ಆ ಸಂದರ್ಭದಲ್ಲಿ. ಆವಾಗ ನರೇಂದ್ರ ಮೋದಿಯವರನ್ನು ನಾನು ಮಂಗಳೂರಿಗೆ ಕರೆಸಿದ್ದೀವಿ. ಆಗ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇತ್ತು. ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಓಡಾಟ ಮಾಡಿರುವಂಥದ್ದು, ಸಭೆಗಳನ್ನು ಏರ್ಪಡಿಸಿರುವಂಥದ್ದು ಆ ದಿನಗಳಲ್ಲಿ ನಾವು ಮಾಡಿತ್ತು. ಅನಂತರದ ದಿನಗಳಲ್ಲಿ ಬಹುಶಃ 1992-93 ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಅಧಿವೇಶನ ನಡೆದಿರುವ ಸಂದರ್ಭದಲ್ಲಿ ನಾನು ಅಲ್ಲಿಯ ಕಾರ್ಯಕರ್ತನಾಗಿ ಸ್ವಯಂ ಸೇವಕನಾಗಿ ಭಾಗವಹಿಸಿದ್ದೆ. ಆ ಸಂದರ್ಭದಲ್ಲಿಯೂ ಸಹ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸುಂದರ್ ಸಿಂಗ್ ಭಂಡಾರಿಯವರು, ಅದೇ ರೀತಿಯಲ್ಲಿ ಲಾಲ್ ಕೃಷ್ಣ ಅದ್ವಾನಿಯವರು, ಅಟಲ್ ಬಿಹಾರಿ ವಾಜಪೇಯಿಯವರು, ಪ್ರಮೋದ್ ಮಹಾಜನ್ ಅವರು ಹಾಗೂ ನರೇಂದ್ರ ಮೋದಿ ಅವರು ಇವರಿಗೆ ಅನುಚರಣೆಯ ಜವಾಬ್ದಾರಿ ನನ್ನ ಹೆಗಲಿಗೆ ಬಂದಿತ್ತು.
ಅಂತಹ ಆ ಮಹಾನ್ ನಾಯಕರ ಅನುಚರಣೆ ಮಾಡಲಿಕ್ಕೆ ನಂಗೆ ಅನುಚರಣೆ ಖಂಡಿತವಾಗಿ ಅಂದ್ರೆ ಹೆಮ್ಮೆ. ಯಾವ ರೀತಿ ಇದು? ಯಾಕಂತ ಹೇಳಿದ್ರೆ ಆ ಸಭೆಯ ಅವರ ಆ 5 ದಿನಗಳ ಕಾರ್ಯಕಾರಿಣಿಯ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತಹ ಅವರಿಗೆ ದಿನಪತ್ರಿಕೆಗಳಿರ್ಬೋದು, ಯಾವ ದಿನಪತ್ರಿಕೆಗಳು ಬೇಕು, ಅವರಿಗೆ ಉಪಹಾರದ ವ್ಯವಸ್ಥೆ ಬಗ್ಗೆ, ಅವರಿಗೆ ಪಾನೀಯದ ವ್ಯವಸ್ಥೆಯ ಬಗ್ಗೆ, ಅವರ ಸಂಪೂರ್ಣ ವ್ಯವಸ್ಥೆಯ ಬಗ್ಗೆ ನಾನು ಅನುಚರಣೆಯನ್ನು ಮಾಡುವಂತದ್ದು, ಅದರ ಬಗ್ಗೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಂಗೆ ಇತ್ತು. ನಿಮಗೆ ಕಾಫಿ ಕೊಡೋದು, ಚಾ ಕೊಡೋದು, ಮತ್ತೆ ಅವರಿಗೆ ಸೇವೆ ಮಾಡೋದ್ರಲ್ಲೇ ಸಂತೃಪ್ತಿ. ಯಾಕಂತ ಹೇಳಿದ್ರೆ ಇರ್ಲಿಲ್ಲ. ಖಂಡಿತವಾಗಿ ಯಾಕಂತ ಹೇಳಿದ್ರೆ ಸಮಾಜಕ್ಕೋಸ್ಕರ ಮತ್ತು ದೇಶಕ್ಕೆ ಸಂಪೂರ್ಣವಾಗಿ ತ್ಯಾಗಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅವರು. ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿಯವರನ್ನು ಮತ್ತು ಸನ್ಮಾನ್ಯ ಲಾಲ್ ಕೃಷ್ಣ ಅದ್ವಾನಿಯನ್ನು ತುಂಬಾ ಸಮೀಪದಿಂದ ನಾನು ನೋಡಿರೋದ್ರಿಂದ ಅವರ ಸರಳ ಜೀವನ, ಅವರ ವ್ಯಕ್ತಿತ್ವ, ಅವರು ದೇಶಕ್ಕೋಸ್ಕರವಾಗಿ ಸಂಪೂರ್ಣವಾಗಿ ಅವರು ತ್ಯಾಗ ಮಾಡಿರುವಂತಹ ಅವರ ಮನೋಭಾವ ಮತ್ತು ಸಾಮಾನ್ಯ ಕಾರ್ಯಕರ್ತರಿಗೆ ನೀಡುವಂತಹ ಅವರು ಆದರ್ಶಗಳು, ಪ್ರೇರಣೆಗಳು ಖಂಡಿತವಾಗಿಯೂ ಅವರ ಕೆಲಸಗಳನ್ನು ಮಾಡಲಿಕ್ಕೆ ನನಗೆ ಹೆಮ್ಮೆ. ಯಾಕಂತ ಹೇಳಿದರೆ ಇವತ್ತು ಅವರ ಅನುಚರಣೆ ಮಾಡುವಂತಹ ಕೆಲಸಗಳು ಖಂಡಿತವಾಗಿಯೂ ಸಾಮಾನ್ಯ ಕಾರ್ಯಕರ್ತರಿಗೆ ದೊರಕುವುದಿಲ್ಲ. ಅವರ ಆ ಪ್ರತಿಯೊಂದು ಅವರ ಸರಳ ಜೀವನ ಏನಿದೆ, ಅವರ ನಡವಳಿಕೆಗಳು ಏನಿದೆ, ಖಂಡಿತವಾಗಿಯೂ ನಮಗೆ ಆದರ್ಶ. ಇವತ್ತಿನ ಪ್ರತಿಯೊಬ್ಬ ರಾಜಕೀಯ ಕಾರ್ಯಕರ್ತನು ಕೂಡ ಇದನ್ನು ಆದರ್ಶವಾಗಿ ಪಡೆದರೆ ಖಂಡಿತವಾಗಿ ಯಶಸ್ಸು ಅವನದಾಗ್ತದೆ. ಈಗ ಮೋದಿ ಬ್ರಿಗೇಡ್, ನಮೋ ಬ್ರಿಗೇಡ್, ಈ ರೀತಿಯಾದಂತಹ ಬ್ರಿಗೇಡ್ಗಳೆಲ್ಲ ಇತ್ತು. ನೀವು ಮೋದಿಯನ್ನು ಕರೆತಂದ್ರೂ ಕೂಡ ಈಗಿನ ಅವರ ಜೊತೆ ನೀವು ಸಹಕಾರ ಕೊಡ್ಲಿಲ್ವಾ? ಅವ್ರ ಜೊತೆ ಕೆಲಸ ಮಾಡ್ಲಿಲ್ವಾ ಇಲ್ಲಿ ಮಂಗಳೂರಿನಲ್ಲಿ? ನನ್ನದು ಒಂದು ರೀತಿಯ ರಾಜಕೀಯ ಅಭಿಪ್ರಾಯಗಳು. ನಾನು ಯಾವತ್ತೂ ವ್ಯಕ್ತಿಗಳನ್ನು ಪೂಜೆ ಮಾಡೋದ್ರಲ್ಲಿ ನನಗೆ ವಿಶ್ವಾಸಗಳು ಇಲ್ಲ. ಅವರು ರಾಜಕೀಯ ನಾಯಕರು ಅನ್ನುವ ಕಾರಣಕ್ಕೋಸ್ಕರ ನನಗೆ ಜವಾಬ್ದಾರಿ ಸಿಗಿರುವ ಸಂದರ್ಭದಲ್ಲಿ ನಮ್ಮ ನಾಯಕರುಗಳ ಅನುಚರಣೆಗಳನ್ನು ನಾನು ಮಾಡಿದ್ದೀನಿ ಹೊರತು ಏನೇನು ಅವಶ್ಯಕತೆ ಇದೆ ಅದನ್ನು ನಾನು ಪಕ್ಷದ ವೇದಿಕೆಯಲ್ಲಿ ನಾನು ಮಾಡ್ಕೊಂಡು ಬಂದಿದ್ದೇನೆ. ಯಾವುದೇ ವ್ಯಕ್ತಿಗತವಾಗಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಸನ್ಮಾನ್ಯ ಲಾಲ್ ಕೃಷ್ಣ ಅದ್ವಾನಿಯವರು ಇರ್ಬೋದು, ಅಥವಾ ಇನ್ನಿತರ ಯಾವುದೇ ನಾಯಕರುಗಳು ಇರ್ಬೋದು, ಅವರ ಏನು ಆದರ್ಶ ನಡವಳಿಕೆಗಳಿದೆ ಅದನ್ನು ನಾನು ಪ್ರಭಾವಿತರಾಗಿದ್ದೆ ಹೊರತು ವ್ಯಕ್ತಿಗತವಾಗಿ ಅಲ್ಲ. ಆದ್ದರಿಂದ ಮೋದಿ ಬ್ರಿಗೇಡ್ ಇರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿಯ ವೇದಿಕೆಗಳು ಆಗಿರುವ ಸಂದರ್ಭದಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿ ಜವಾಬ್ದಾರಿಯಲ್ಲಿ ನಿರ್ವಹಿಸ್ತಾ ಇದ್ದೆ. ಆದ್ದರಿಂದ ಮತ್ತೆ ಪುನಃ ಆ ಸಂಘಟನೆಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಉಚಿತವೂ ಅಲ್ಲ, ನನಗೆ ಬೇಕು ಅಂತ ಅನ್ನಿಸುವ ಇರಲಿಲ್ಲ. ನಿಮಗೆ 10 ವರ್ಷಗಳ ಹಿಂದೆ ಬಹುಶಃ ಚಾಲ್ತಿಯಲ್ಲಿ ಬಂದಿತ್ತು ನಿಮ್ಮ ಹೆಸರು, ದಕ್ಷಿಣ ವಿಧಾನಸಭಾ ಇಲ್ಲಿ ಕ್ಷೇತ್ರದಲ್ಲಿ ಸತೀಶ್ ಪ್ರಭುಗಳಿಗೆ ಟಿಕೆಟ್ ಸಿಗ್ಬೋದೇನೋ ಅಂತ ಒಂದು ರಾಜಕೀಯ ಪಡಸಾಲೆಯಲ್ಲಿ ಒಂದು ಮಾತುಗಳು ಕೇಳಿ ಬಂದಿತ್ತು. ಯಾಕೆ, ಏನಾಯ್ತು? ನಿಮ್ಮ ಹತ್ರ ಹಣ ಇರಲಿಲ್ವಾ? ನಿಮ್ಮ ಹತ್ರ ಜನಬಲ ಇರಲಿಲ್ವಾ? ಧನಬಲ ಇರಲಿಲ್ವಾ? ಅಥವಾ ನಿಮ್ಮಲ್ಲಿ ಒಂದು ಇಚ್ಛಾಶಕ್ತಿಯೇ ಇರಲಿಲ್ವಾ? ಇಚ್ಛಾಶಕ್ತಿ ಇಲ್ಲ ಅಂತೇಳಿ ನಾನು ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ಒಬ್ಬ ಆದರ್ಶ ಜನಸೇವಕ ಹೇಗಿರಬೇಕು, ಆದರ್ಶ ಜನಪ್ರತಿನಿಧಿ ಹೇಗಿರಬೇಕು ಅನ್ನುವಂಥನ್ನು ತೋರಿಸಿಕೊಡುವ ಆಕಾಂಕ್ಷೆ ನನಗೂ ಕೂಡ ಇದೆ. ಆದರೆ ಅದಕ್ಕೋಸ್ಕರ ಯಾವುದೇ ರೀತಿಯ ಲಾಬಿಗಳನ್ನು ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ನೀವು ಹೇಳಿದಾಗೆ ಜನಬಲ ನನಗಿತ್ತು, ಧನಬಲ ನನ್ನಲ್ಲಿ ವೈಯಕ್ತಿಕವಾಗಿ ಇಲ್ಲದಿದ್ರೂ ಸಹ ಈ ಕ್ಷೇತ್ರದ ಜನತೆ ಖಂಡಿತವಾಗಿಯೂ ನನಗೆ ಧನಬಲವನ್ನು ಜೋಡಿಸುವಂತಹ ಇಚ್ಛಾಶಕ್ತಿಯನ್ನು ಹೊಂದಿದ್ದವರು, ಮತ್ತೆ ಅದೇ ರೀತಿ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದರು. ಆದರೆ ಯಾವತ್ತೂ ಒಬ್ಬ ವ್ಯಕ್ತಿಗೆ ಯೋಗ್ಯತೆ ಅರ್ಹತೆ ಇದ್ರೂ ಸಹ ಯೋಗ ಅನ್ನುವಂಥದ್ದು ಇರಬೇಕಾಗ್ತದೆ. ಆದ್ದರಿಂದ ಅದು ಇಲ್ಲದಿರುವ ಸಂದರ್ಭದಲ್ಲಿ ನಾನು ದೈವ ನಿಯಮಗಳನ್ನು ಎಷ್ಟು ನಂಬ್ತೇನೋ ಅಷ್ಟೇ ನಂಬಿಕೆ ನನಗೆ ಪುರುಷಾರ್ಥದಲ್ಲಿಯೂ ಇದೆ. ಆದರೆ ಯಾವುದೇ ಸಂದರ್ಭದಲ್ಲಿ ಲಾಬಿ ಮಾಡಲಿಕ್ಕೆ ನಾನು ಹೋಗೋದಿಲ್ಲ, ಹೋಗಿಯೂ ಇಲ್ಲ. ನಾನು ಬಾಲ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜವಾಬ್ದಾರಿಯನ್ನು ಪಡೆದಿರುವ ಸಂದರ್ಭದಲ್ಲಿ, ಅನಂತರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಜವಾಬ್ದಾರಿಯನ್ನು 6 ವರ್ಷಗಳ ಕಾಲ ನಾನು ನಿರ್ವಹಿಸಿದ್ದೆ. ರಾಜ್ಯ ಕಾರ್ಯಕಾರಿಣಿ ಸದಸ್ಯನವರೆಗೆ ನಾನು ನಿರ್ವಹಣೆ ಮಾಡಿದ್ದೆ. ಅನಂತರ ಹಿಂದೂ ಜಾಗರಣ ವೇದಿಕೆಯಲ್ಲಿ 1-2 ವರ್ಷ ಕೆಲಸ ಮಾಡಿದ್ದೇನೆ. ಅನಂತರ ನಿರಂತರವಾಗಿ 2.5 ದಶಕಗಳಷ್ಟು ಭಾರತೀಯ ಜನತಾ ಪಾರ್ಟಿಯಲ್ಲಿ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಮೊದಲುಗೊಂಡು ಜಿಲ್ಲಾ ವಕ್ತಾರನವಾಗಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿರಂತರವಾಗಿ ನಾನು ಜವಾಬ್ದಾರಿ ನಿರ್ವಹಣೆ ಮಾಡಿದ್ದೇನೆ. ಯಾವುದೇ ಸಂದರ್ಭದಲ್ಲಿ ನಾನು ಇಂತಹ ಜವಾಬ್ದಾರಿ ನೀಡಿ ಅನ್ನುವಂಥದ್ದನ್ನು ನಮ್ಮ ಪ್ರಮುಖರಿಗೆ ನಾನು ಹೇಳಲಿಲ್ಲ. ನನ್ನಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಿಕೊಂಡು, ನನ್ನಲ್ಲಿರುವಂತಹ ಆ ಶಕ್ತಿಯನ್ನು ಗುರುತಿಸಿಕೊಂಡು ಅವರಿಗೆ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಅದೇ ರೀತಿಯಲ್ಲಿ ನನ್ನಲ್ಲಿರುವಂಥ ಸಾಮರ್ಥ್ಯವನ್ನು ಗುರುತಿಸಿ ನನಗೆ ಜನಪ್ರತಿನಿಧಿ ಆಗಬೇಕು, MLA ಆಗಬೇಕು, MLC ಆಗಬೇಕು, ಕಾರ್ಪೊರೇಟರ್ ಆಗುವಂಥದ್ದು ಮಾಡಬೇಕು ಅನ್ನುವಂತಹ ಸೂಚನೆಗಳು ನಮ್ಮ ಪ್ರಮುಖರಿಂದ ಬಂದರೆ ಖಂಡಿತವಾಗಿ ನಾನು ಅದನ್ನು ನಿರ್ವಹಣೆ ಮಾಡ್ತೇನೆ. ಅಂತಹ ಶಕ್ತಿಗಳು ನನಗಿದೆ. ಅಲ್ಲ, ಹಿಂದೆ ಬರಲಿಲ್ವಾ? ಅದಕ್ಕೋಸ್ಕರವಾಗಿ
ನಾನು ಯಾವುದೇ ರೀತಿಯ ಲಾಬಿಗಳನ್ನು ಮಾಡೋದಿಲ್ಲ, ಅದರ ಹಿಂದಕ್ಕೆ ನಾನು ಅಲ್ಲ, ಹೋಗೋದಿಲ್ಲ. ಹಿಂದೆ ಏನು ಬರ್ಲಿಲ್ವಾ ನಿಮ್ಗೆ ಈ ರೀತಿ ದಕ್ಷಿಣ ವಿಧಾನ ಕ್ಷೇತ್ರದಲ್ಲಿ ನಿಮ್ಮ ಹೆಸರು ಸ್ಪರ್ಧೆಗೆ ರೆಡಿಯಾಗಿ ಅಂತ ಸಿದ್ಧರಾಗಿ ಅಂತ ಏನು ಬರ್ಲಿಲ್ವಾ ಸೂಚನೆಗಳು? ಅಲ್ಲ, ನನ್ನ ಹೆಸರುಗಳು ಚಾಲ್ತಿಯಲ್ಲಿತ್ತು. ಹ್ಮ್. ನನಗೆ ನನ್ನ ಅನುಭವದ ಆಧಾರದಲ್ಲಿ, ನನ್ನ ಹಿರಿತನದ ಆಧಾರದಲ್ಲಿ, ನನ್ನ ಪ್ರಾಮಾಣಿಕತೆಯ ಆಧಾರದಲ್ಲಿ ಯಾವಾಗ ನನಗೆ ಅವಕಾಶಗಳು ಸಿಕ್ಕಿದೆಯೋ ನಾನು ನನ್ನ ಸಾಮರ್ಥ್ಯವನ್ನು ನಾನು ತೋರಿಸಿದ್ದೀನಿ. ಹ್ಮ್. ಆ ಆಧಾರದಲ್ಲಿ ನನಗೆ ಸಂಘಟನೆಯ ಪ್ರಮುಖರು ಹ್ಮ್. ನನಗೆ ಆದರೆ ಚೆನ್ನಾಗಿತ್ತು ಅನ್ನುವಂಥ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ರು, ಆಗ್ಬೇಕು ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಆದರೆ ರಾಜಕೀಯ ಸ್ಥಿತ್ಯಂತರಗಳು ಏನಾಗ್ತದೆ ಅಥವಾ ಬೇರೆ ಬೇರೆ ವ್ಯಕ್ತಿಗಳು ಲಾಬಿಗಳನ್ನು ಮಾಡಿದಾಗ ಅದೇ ರೀತಿಯ ಲಾಬಿಗಳನ್ನು ಮಾಡಲಿಕ್ಕೆ ನನ್ನ ಮನಸ್ಥಿತಿ ಒಪ್ಪುವುದಿಲ್ಲ. ನನ್ನದು ಬೇರೆ ಬೇರೆ ರೀತಿಯ ಆಗಿದ್ದಂಥ ಅಭಿಪ್ರಾಯಗಳು ಆಗಿರೋದ್ರಿಂದ ನಾನು ಜನರಿಗೋಸ್ಕರ ಇರುವಂಥದ್ದೇ ಹೊರತು ಅಧಿಕಾರಕ್ಕೋಸ್ಕರ ಇರುವಂಥದ್ದಲ್ಲ. ಅಂದ್ರೆ ನೀವು ಸಂಘಟನೆ ಕೆಲಸ ಮಾಡಿ ಸೇವೆ ಮಾಡಿ ಇದೆಲ್ಲ ಜನಸೇವೆಯನ್ನ ಮಾಡಿ ಈಗ ತದನಂತರ ಯಾರು ಯುವಕರು ಬರ್ತಾರೆ ಅವರಿಗೆ ನಿಮ್ಮ ಸೀಟನ್ನು ಅಥವಾ ಶಾಸಕ ಸ್ಥಾನವನ್ನು ಅವರಿಗೆ ಅನುಭವಿಸಲಿಕ್ಕೆ ಬಿಟ್ಟು ಬಿಡಿ ಅಂತ ಒಂದು. ನಾನು ಆವಾಗಲೇ ನಿಮಗೆ ಒಂದು ಮಾತನ್ನು ಹೇಳಿದೆ, ಯೋಗ್ಯತೆ ಸಮರ್ಥತೆಗಿಂತ ಯೋಗ ಕೂಡ ಬೇಕಾಗಿರುವಂತಹದ್ದು. ಆದ್ದರಿಂದ ಒಂದು ವೇಳೆ ನಾನು ಅಧಿಕಾರಕ್ಕೋಸ್ಕರವೇ ಅಥವಾ ಜನಪ್ರತಿನಿಧಿ ಆಗ್ಲಿಕ್ಕೋಸ್ಕರನೇ ನಾನು ಸಂಘಟನೆಯಲ್ಲಿ ಬಂದಿರುವಂತಹದ್ದು ಅಲ್ಲ. ಎಮರ್ಜೆನ್ಸಿಯ ಮೊದಲಿನಿಂದಲೂ ಕೂಡ ನಾನು 18 ವರ್ಷಕ್ಕಿಂತ ಮೊದಲು ಮತದಾರ ಆಗುವ ಮೊದಲು ಭಾರತೀಯ ಜನಸಂಘದಲ್ಲಿ ನಾನು ನನ್ನ ತಂದೆಯವರ ಜೊತೆಯಲ್ಲಿ ನಾನು ಕೆಲಸಗಳನ್ನು ಮಾಡಿದ್ದೇನೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕೂಡ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಅಲ್ಲ, ನಮ್ಮ ಮನೆಯಲ್ಲೇ ಸಂಘದ ಶಾಖೆಗಳು ನಡೀತಾ ಇತ್ತು. ತುರ್ತು ಪರಿಸ್ಥಿತಿ ಅದು ಕಾನೂನಿಗೆ ವಿರುದ್ಧ ಅಲ್ಲ, ಸಂವಿಧಾನದ ವಿರುದ್ಧವಾಗಿಯೇ ನೀವು? ಖಂಡಿತವಾಗಿಯೂ ಸಂವಿಧಾನದ ವಿರುದ್ಧವಾಗಿ ಅಲ್ಲ, ಕಾನೂನಿನ ವಿರೋಧವಾಗಿ, ಸರ್ವಾಧಿಕಾರದ ವಿರೋಧವೇ ನಾವು ಕೆಲಸಗಳನ್ನು ಮಾಡಿರುವಂತಹದ್ದು, ಸರ್ವಾಧಿಕಾರದ ವಿರೋಧವೇ ನಾವು ಹೋರಾಟಗಳನ್ನು ಮಾಡಿರುವಂತಹದ್ದು. ಆದ್ದರಿಂದ ಯಾವ ಕಾನೂನು ಜನರಿಗೆ ಮತ್ತು ದೇಶಕ್ಕೆ ಮಾರಕವಾಗಿದೆಯೋ ಆ ಕಾನೂನು ವಿರೋಧ ಮಾಡುವಂತಹದ್ದು ನಮ್ಮ ಜವಾಬ್ದಾರಿ ಕೂಡ ಹೌದು, ಕರ್ತವ್ಯ ಕೂಡ ಹೌದು. ಆದ್ದರಿಂದ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಹೌದಾ? ಅಂದ್ರೆ ಕೇಳಿದ್ದೇನೆ, ಸತ್ಯಾಗ್ರಹಗಳಲ್ಲಿ ಭಾಗವಹಿಸಲಿಕ್ಕೆ ನಾನು ಮೈನರ್ 5-6ನೇ ತರಗತಿಯಲ್ಲಿ ನಾನು ಇದ್ದಂಥದ್ದು. ಆದ್ರಿಂದ ಸತ್ಯಾಗ್ರಹದಲ್ಲಿ ಭಾಗವಹಿಸುವ ಸನ್ನಿವೇಶಗಳು ಕೂಡ ಇರಲಿಲ್ಲ. ಆದರೆ ಯಾವಾಗ ಇಲ್ಲಿ ಅನೇಕ ಸತ್ಯಾಗ್ರಹಗಳು ನಡೆದಿತ್ತು ಅದನ್ನು ನೋಡ್ಲಿಕ್ಕೆ ನನ್ನ ತಂದೆಯವರ ಜೊತೆ ನಾನು ಹೋಗಿದ್ದೇನೆ. ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಆ ಸತ್ಯಾಗ್ರಹಿಗಳ ಹಿಂದೆ ನಾನು ಹೋಗಿದ್ದೇನೆ. ಪ್ರತ್ಯಕ್ಷವಾಗಿ ಸತ್ಯಾಗ್ರಹಗಳನ್ನು ನಾನು ಕಂಡಿದ್ದೇನೆ. ಅದರಿಂದ ಪ್ರಭಾವಿತರು ಕೂಡ ಆಗಿದ್ದಾರೆ. ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನನಗೆ ಇವತ್ತು ಜೀವನದಲ್ಲಿ ಒಂದು ಸಂಸ್ಕಾರ ಅನ್ನುವಂತಹದ್ದು ಕೊಟ್ಟಿದ್ರೆ, ಯಾವ ರೀತಿಯಲ್ಲಿ ಜೀವನವನ್ನು ಸಾಗಿಸಬೇಕು ಅನ್ನುವಂತಹ ಶಿಕ್ಷಣವನ್ನು ಕೊಟ್ಟಿದ್ರೆ ನನಗೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದೇ ರೀತಿಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ನಿರಂತರವಾಗಿ 6 ವರ್ಷ ನಾನು ಜವಾಬ್ದಾರಿ ಇರುವ ಸಂದರ್ಭದಲ್ಲಿ ನನ್ನಲ್ಲಿ ನಾಯಕತ್ವದ ಗುಣಗಳನ್ನು, ಯಾವ ರೀತಿಯಲ್ಲಿ ಮಾತುಕತೆಗಳನ್ನು ಆಡಬೇಕು, ಯಾವ ರೀತಿಯಲ್ಲಿ ಯಾವ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನುವಂಥ ಆ ಒಂದು ತಿಳುವಳಿಕೆಯನ್ನು, ಶಿಕ್ಷಣವನ್ನು ನನಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನೀಡಿತ್ತು. ಅನಂತರ ನನಗೆ ಸಾಮಾಜಿಕ ಸ್ಥಾನಮಾನವನ್ನು ಕೊಟ್ಟಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ. ಆದ್ದರಿಂದ ಆ ಸಂಘಟನೆಗಳಿಂದ ನಾನು ಪಡ್ಕೊಂಡಿರುವಂಥದ್ದು ಈ ರೀತಿಯ ಅಂಶಗಳನ್ನು ನಾನು ನನ್ನ ಜೀವನದಲ್ಲಿ ಪಡ್ಕೊಂಡಿದ್ದೇನೆ. ನನಗೆ ಇವತ್ತು ನನ್ನ ಮಿತ್ರರಿರ್ಬೋದು ಅಥವಾ ಸಮಾಜ ಇರ್ಬೋದು ಗುರುತಿಸುವಂತಹದ್ದು BJP ಮತ್ತು ಸಂಘ. ಈ ಅಂದರೆ ನನ್ನನ್ನು ಗುರುತಿಸುವಂತಹದ್ದು, ಅದ್ರ ಬಗ್ಗೆ ನನಗೆ ಹೆಮ್ಮೆ ಕೂಡ ಇದೆ. ಆದರೂ ಪ್ರಭುಗಳೇ, ನೀವು MLA ಆಗಲಿಕ್ಕೆ ನಿಮ್ಮ ಹೆಸರು ಬಂತು, ಅಂದರೆ ಟಿಕೆಟ್ BJPಯಿಂದ 2 ಸಾರಿ ಬಂತು, ಲಾಸ್ಟ್ ಟೈಮ್ ಕೂಡ ಬಂತು. ಆದರೆ ನೀವು ಒಂದು ಕಾರ್ಪೊರೇಟರ್ ಕೂಡ ಆಗಲಿಲ್ಲಲ್ಲ, ಅಂದರೆ ಅದು ನಿಮಗೆ ಅದೃಷ್ಟದಲ್ಲಿ ಯೋಗದಲ್ಲಿ ಇರಲಿಲ್ವಾ? ಖಂಡಿತವಾಗಿ ಹೌದಂತ ತಿಳ್ಕೊಳ್ತೇನೆ. ನಾನು ಆವಾಗಲೇ ನಿಮ್ಗೆ ಹೇಳಿದೆ, ಒಂದು ಜನಪ್ರತಿನಿಧಿಯಾಗಿ ಏನು ಕೆಲಸ ಕಾರ್ಯಗಳನ್ನು ಮಾಡಬಹುದು, ನಮ್ಮಲ್ಲಿ ಇಚ್ಛಾಶಕ್ತಿ ಇದ್ದರೆ ಅದನ್ನು ಜನಪ್ರತಿನಿಧಿ ಅಲ್ಲದೆಯೂ ಆ ಎಲ್ಲ ಕೆಲಸಗಳನ್ನು ಮಾಡಬಹುದು. ಆದ್ದರಿಂದ ಅದರ ಹಿಂದೆ ಹೋಗುವಂಥ ಜಾಯಮಾನ ನನ್ನದಲ್ಲ ಮತ್ತು ನನಗೆ ಅದು ವಿಷಾದವೂ ಇಲ್ಲ. ಯಾಕಂತ ಹೇಳಿದರೆ ಆ ಕಾರಣಕ್ಕೋಸ್ಕರವಾಗಿ ನಾನು ಸಂಘಟನೆಗೆ ಸೇರಿದವನು ಕೂಡ ಅಲ್ಲ. ಈಗ ಧನಬಲ ಅಂತ ಇಲ್ಲ ಅಂತ ನೀವು ಹೇಳಿದ್ರಿ, ಅಂದಾಗಿ ನಿಮ್ಮ ಉದ್ಯೋಗಗಳು ಯಾವ ರೀತಿ? ಧನ ಮೂಲ ಕ್ರೋಢೀಕರಣ ಇಷ್ಟೆಲ್ಲ ಕೆಲಸ ಮಾಡ್ತಿರುವಾಗ ನಿಮ್ಗೊಂದು ಉದ್ಯೋಗ ಮಾಡಲಿಕ್ಕೂ ಕಷ್ಟ ಆಗ್ಬೋದು. ಯಾವ ರೀತಿ ಮಾಡ್ತಾ ಇದ್ರಿ? ನಾನು ಸಮಯ ಇಲ್ಲ ಅಂತ ಹೇಳಿದರೆ ಅವನಿಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ಅಂತ ಹೇಳಿ ಅರ್ಥ. ನಾನು ನನ್ನ ಸಾಮಾಜಿಕ ಚಟುವಟಿಕೆಗಳು ಭಾರತೀಯ ಜನತಾ ಪಾರ್ಟಿ ಅಥವಾ ಸಂಘವನ್ನು ಹೊರತುಪಡಿಸಿ ನಾನು ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೇನೆ.
ನಾನು ಇವತ್ತು ಕೆಲಸ ಕಾರ್ಯಗಳು ಒತ್ತಡ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಬೆಳಿಗ್ಗೆ ಹೇಳುವಂಥದ್ದು ಅಥವಾ ರಾತ್ರಿ ನಿದ್ದೆ ಮಾಡುವಂಥ ಸಮಯಗಳನ್ನ ವ್ಯತ್ಯಾಸ ಮಾಡಿಕೊಳ್ತೀನಿ ಹೊರತು ಯಾವುದೇ ರೀತಿಯ ಕಾಂಪ್ರಮೈಸ್ ಅನ್ನು ಮಾಡೋದಿಲ್ಲ, ಸಮಾಜ ಸೇವೆಯನ್ನು ನಿಲ್ಲಿಸೋದಿಲ್ಲ. ಮತ್ತೆ ನನ್ನ ವ್ಯವಹಾರ ಏನಿದೆ, ನಾನು ಮುದ್ರಣ ಸಂಸ್ಥೆಯನ್ನು ನಾನು ನನ್ನ ವಿದ್ಯಾಭ್ಯಾಸ ಅನಂತರವನ್ನು ನಾನು ಪ್ರಾರಂಭ ಮಾಡಿದೆ. ನಾನು ಕಾನೂನು ವ್ಯಾಸಂಗವನ್ನು ಮಾಡುವ ಸಂದರ್ಭದಲ್ಲಿ ನಾನು ಮುದ್ರಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ ಮತ್ತು ಮುದ್ರಣ ಸಂಸ್ಥೆಯನ್ನು ನಾನು ನಡೆಸಿಕೊಂಡು ಬರ್ತಾ ಇದ್ದೇನೆ. ನನ್ನ ನಿರೀಕ್ಷೆಗಳು ಕಡಿಮೆ ಇರುವುದರಿಂದ ನನಗೆ ಆರ್ಥಿಕವಾಗಿ ಎಷ್ಟು ಬೇಕೋ ಅಷ್ಟು ಹಣ ನನಗೆ ಬರ್ತಾ ಇದೆ. ನನಗೆ ಹೆಚ್ಚಿನ ಅಪೇಕ್ಷೆಗಳು ಕೂಡ ಇಲ್ಲ. ಅದೇ ರೀತಿಯಲ್ಲಿ ನನ್ನ ಮನೆಗಳು ಕೂಡ, ನಾಳೆ ನನ್ನ ಮನೆಯಲ್ಲಿ ಕೂಡ ನನ್ನ ಹೆಂಡತಿ ಇರ್ಬೋದು, ಮಗ ಇರ್ಬೋದು, ನಿಮ್ಮ ಸಾಮಾಜಿಕ ಜೀವನದಿಂದ ನಮ್ಮ ಭವಿಷ್ಯಗಳು ಹಾಳಾಯಿತು, ನಮ್ಮ ಏನು ಮನೆಯಲ್ಲಿ ವಾತಾವರಣ ಏನಿದೆ ಅದು ಸಾಮರಸ್ಯ ಇಲ್ಲ ಅನ್ನುವಂತಹ ಭಾವನೆಗಳು ಅವರಲ್ಲಿ ಬರಬಾರ್ದು. ನನ್ನನ್ನು ಸಂತೋಷದಿಂದ ಸಾಮಾಜಿಕ ಚಟುವಟಿಕೆ ಕಳಿಸಬೇಕನ್ನೋ ನಿಟ್ಟಿನಲ್ಲಿ ಅದರಲ್ಲೂ ನಾನು ಕಾಂಪ್ರಮೈಸ್ ಮಾಡಲಿಲ್ಲ. ಮನೆಗೆ ಏನು ಜವಾಬ್ದಾರಿಗಳನ್ನು ಒಬ್ಬ ಸಾಮಾನ್ಯ ಗೃಹಸ್ಥನಾಗಿ ಮಾಡಬೇಕು ಅದನ್ನು ನಾನು ಮಾಡಿದ್ದೀನಿ. ಆದರೆ ನೀವು ರಾಜಕೀಯದಲ್ಲಿ ಒಂದು ರೀತಿಯಲ್ಲಿ ಸನ್ಯಾಸಿಯಾಗೇ ಇದ್ರಿ. ಈ ನಿಮ್ಮ ಈ ಸಾಂಸಾರಿಕ ಬದುಕಿನಲ್ಲೂ ಏನಾದರೂ ಮನೆ ಬಂಗ್ಲೆ ಏನಾದರೂ ಮಾಡ್ಕೊಂಡ್ರಾ? ಇಲ್ಲ, ಯಾಕಂತ ಹೇಳಿದ್ರೆ ನನಗೆ ಏನು ಬೇಕು ಅಲ್ಲಿದೆ ನನ್ನ ಮನೆ, ಇಲ್ಲಿರೋದು ಸ್ವಂತ ಮನೆ ಅನ್ನುವಂಥದ್ದಲ್ಲಿ ನನಗೆ ಖಂಡಿತವಾಗಿ ವಿಶ್ವಾಸ ಇದೆ. ಸನ್ಯಾಸಿ ಮನೆ ಇರಬಹುದು, ಅಲ್ಲಿ ಖಂಡಿತವಾಗಿಯೂ ಸನ್ಯಾಸಿ ಅಲ್ಲ. ಯಾಕಂದ್ರೆ ಸನ್ಯಾಸಿ ಯತಿ ಅನ್ನುವ ಪದಕ್ಕೆ ವಿಶೇಷವಾಗಿರ್ತಕ್ಕಂಥ ಅರ್ಥ ಇದೆ. ಆ ಗೌರವ ಸೂಚಕ ಏನು ಶಬ್ದ ಇದೆ ಅದಕ್ಕೆ ಗೌರವವನ್ನು ಕೊಡ್ತಾ ನಾನು ಸನ್ಯಾಸಿ ಹೇಳಿದ್ರೆ ನಮ್ಮ ಮನೋ ಇಚ್ಛೆಗಳು ಏನಿದೆ ಅದನ್ನು ಸಾಕಾರ ಮಾಡಬೇಕಾದ್ರೆ ನಾನು ಆವಾಗಲೇ ಹೇಳಿದಾಗೆ ನಮ್ಗೆ ಭಗವಂತನ ಆಶೀರ್ವಾದ ಕೂಡ ಇರಬೇಕು. ಒಬ್ಬ ವ್ಯಕ್ತಿ ಎಲ್ಲವನ್ನೂ ಗಳಿಸಿದ್ದಾನೆ ಅಂತ ಹೇಳಿದ್ರೆ ಅವನಲ್ಲಿ ಎಲ್ಲವೂ ಇದೆ ಅಂತ ಹೇಳಿಲ್ಲ. ಅವನಿಗೆ ಏನು ಭಗವಂತ ಕೊಟ್ಟಿದ್ದಾನೆ ಅದರಲ್ಲಿ ಸಂತೃಪ್ತಿಯನ್ನು ಪಡೆಯುವಂಥದ್ದೇ ಜೀವನದ ನೆಮ್ಮದಿಯ ಬದುಕಿನ ಒಂದು ಸೂತ್ರ. ಆದ್ದರಿಂದ ನನ್ಗೇನು ಭಗವಂತ ಕೊಟ್ಟಿದ್ದಾನೆ, ನಾನಿಲ್ಲಿ ಬರುವಾಗ ಏನು ತಗೊಂಡು ಬರಲಿಲ್ಲ, ಹೋಗುವಾಗಲೂ ಏನು ಕೊಂಡೋಗೋದಿಲ್ಲ, ಆದರೆ ಇಲ್ಲೇನು ಭಗವಂತ ನಂಗೆ ಕೊಟ್ಟಿದ್ದಾನೆ ಒಂದು ನೆಮ್ಮದಿಯ ಬದುಕನ್ನು ಕೊಡಲಿಕ್ಕೆ. ಒಂದು ದೇವರ ಮನೆಯಲ್ಲೇ ನಾನು ವಾಸವಾಗಿದ್ದೇನೆ. ಅದೇ ರೀತಿಯಲ್ಲಿ ನನಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನ, ಒಳ್ಳೆಯ ಸಂಸ್ಕಾರವನ್ನ, ನನ್ನ ಕಾಲ ಮೇಲೆ ನಿಲ್ಲುವಂತಹ ಗೌರವವಾಗಿರ್ತಕ್ಕಂತಹ ಒಂದು ಉದ್ಯೋಗವನ್ನ ಆ ಭಗವಂತ ನಂಗೆ ಕೊಟ್ಟಿದ್ದಾನೆ. ಅದನ್ನು ಖಂಡಿತವಾಗಿ ನಾನು ದೇವರ ಮನೆ ಅಂತ ಹೇಳಿದ್ರೆ ಅದು ಎಂತ ಬಾಡಿಗೆ ಮನೆ ಅಥವಾ ದೇವಸ್ಥಾನದ ಬಾಡಿಗೆ ಮನೆ ಅದು. ಆದ್ರಿಂದ ದೇವರು ನನಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಒಳ್ಳೆಯ ಮರ್ಯಾದೆ, ಗೌರವ, ಸಮಾಜದಲ್ಲಿ ಗೌರವವನ್ನ, ಒಳ್ಳೆಯ ಸಂಸ್ಕಾರಯುತ ಮಗನನ್ನ, ಒಳ್ಳೆ ನನಗೆ ತುಂಬಾ ಮನೆಯಲ್ಲಿ ಕಷ್ಟ ಇದ್ರೂ ಸಹ ಒಳ್ಳೆಯ ಶಿಕ್ಷಣವನ್ನ, ಸಂಸ್ಕಾರವನ್ನು ಕೊಟ್ಟಿರುವಂತಹ ತಂದೆ ತಾಯಿಗಳು, ಅದೇ ರೀತಿಯಲ್ಲಿ ನನ್ನ ಸಹೋದರರು, ನನ್ನ ಮಡದಿ, ನನ್ನ ಮಗ, ಒಳ್ಳೆಯ ಒಂದು ವಾತಾವರಣ ನನಗೆ ಭಗವಂತ ಕೊಟ್ಟಿದ್ದಾನೆ. ನೀವು ಸರಿ BJPಯ ಒಂದು ಉಚ್ಛ್ರಾಯ ಕಾಲದಲ್ಲಿ ನೀವು ಒಂದು BJPಯಿಂದ ಸನ್ಯಾಸ, ರಾಜಕೀಯ ಸನ್ಯಾಸ ಆ ರೀತಿಯಲ್ಲಿ ತಗೊಂಡ್ರಿ. ಯಾಕೆ ಅಂದರೆ ಇನ್ನೂ ನಿಮ್ಮ ಹತ್ರ ಏನು ಪ್ರಾಯ ಇದೆ, ರಾಜಕೀಯ ಜೀವನದಲ್ಲಿ ಈಗ ಪಕ್ವತೆಯನ್ನು ಪಡೆಯುವವರು ಹೆಚ್ಚಾಗಿ. ಇಂತಹ ಸಂದರ್ಭದಲ್ಲೇ ನೀವು ರಾಜಕೀಯದಿಂದ ವಿಮುಖರಾಗುವಂಥ ಒಂದು ನಿರ್ಧಾರಗಳು, ನಿಮ್ಮ ಫೇಸ್ಬುಕ್ನ ಕೆಲವು ಸ್ಟೇಟಸ್ಗಳನ್ನು ನೋಡುವಾಗ ನಮಗೇನು ಅನಿಸ್ತಾ ಇದೆ, ಇವರನ್ನು BJPಯವರು ಕೈ ಬಿಟ್ರಾ ಅಥವಾ ಇವರಾಗಿ ಬಿಟ್ರಾ ಎನ್ನುವಂಥ ಸಂಶಯ ಕಾಡ್ತದೆ. ಯಾಕೆ ಹೀಗಾಯಿತು? ಯಾವಾಗಲೂ ನಾನು ಈ ಹಿಂದೆ ಅನೇಕ ಮಾಧ್ಯಮಗಳಲ್ಲೂ ಕೂಡ ನನ್ನನ್ನು ಪಕ್ಷದ ಪರವಾಗಿ ಕರೆಯುವಾಗ ನಾನು ನಯವಾಗಿ ತಿರಸ್ಕಾರವನ್ನು ಮಾಡಿದೆ ಕಳೆದ 2 ವರ್ಷಗಳಿಂದ. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯ ಚಟುವಟಿಕೆಗಳು ನಡೆದಾಗ ಅದು ಪಕ್ಷದ ಸಂವಿಧಾನ ಮತ್ತು ನಮ್ಮ ಹಿರಿಯರ ಏನು ಅಪೇಕ್ಷೆಗಳು ಇತ್ತು ಅದೇ ರೀತಿಯಲ್ಲಿ ನಡೆದಾಗ ಮಾತ್ರ ನಮಗೆ ಮನಸ್ಸಿಗೂ ಶಾಂತಿ ಇರ್ತದೆ. ನಾನು ಯಾವುದೇ ರೀತಿಯ ತಪ್ಪುಗಳನ್ನು ಇರುವಾಗ, ನಮ್ಮ ಪಕ್ಷದಲ್ಲಿರಬಹುದು, ಪಕ್ಷದ ನಾಯಕರಲ್ಲಿರಬಹುದು, ತಪ್ಪುಗಳು ಇರುವಾಗ ನಾನು ಅದನ್ನ ಸಮರ್ಥನೆ ಮಾಡಿದ್ರೆ ಮಾಧ್ಯಮದಲ್ಲಿ ನಾನು ಸಹಜವಾಗಿ ಸಮರ್ಥನೆಗಳನ್ನು ಮಾಡಬೇಕಾಗ್ತದೆ, ಸಮಾಜದಲ್ಲಿಯೂ ಸಮರ್ಥನೆಯನ್ನು ಮಾಡಬೇಕಾಗ್ತದೆ. ಆ ಸಮರ್ಥನೆ ಮಾಡುವ ಸಂದರ್ಭದಲ್ಲಿ ನನಗೆ ಅದು ಆತ್ಮದ್ರೋಹ ಅಂತ ಅನಿಸ್ಕೊಳ್ತದೆ. ನನ್ನ ಅಭಿಪ್ರಾಯಗಳಿಗೆ, ನನ್ನ ಮನಸ್ಥಿತಿಗೆ ವಿರುದ್ಧವಾಗಿರ್ತದೆ. ಅದೇ ರೀತಿಯಲ್ಲಿ ಸಮರ್ಥನೆಯನ್ನು ಮಾಡದೇ ಇದ್ರೆ ಅದು ಪಕ್ಷದ್ರೋಹ ಅಂತ ಅನ್ನಿಸ್ಕೊಳ್ತದೆ. ಆದ್ರಿಂದ ಪಕ್ಷದ ಸಂವಿಧಾನದ ಚೌಕಟ್ಟು ಏನಿದೆ ಅದನ್ನು ಮೀರಿ ನಾನು ಯಾವತ್ತೂ ಹೋಗಿಲ್ಲ ಮತ್ತು ನನ್ನ ಮನಸ್ಸಿಗೆ ವಿರೋಧವಾಗಿ ನಾನು ಯಾವತ್ತೂ ಹೋಗಿಲ್ಲ. ಮತ್ತು ಯಾರಿಗೋಸ್ಕರವಾಗಿಯೋ ಅಥವಾ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ಅಥವಾ ಏನು ಅಭಿಲಾಷೆಗೋಸ್ಕರ ನಾನು ನನ್ನ ನಿಲುವುಗಳೇನಿದೆ ಅದನ್ನು ಬದಲಾಯಿಸಿ. ಅಂದ್ರೆ ನಿಮಗೆ ಈಗಿನ BJPಯ ರಾಜಕೀಯ ನಾಯಕರುಗಳು, ಅವರ ನೀತಿ ತತ್ವಗಳು ನಿಮಗೆ ಇಷ್ಟ ಆಗ್ತಾ ಇಲ್ಲ, ಹಗರಣಗಳು, ಲೋಕಾಯುಕ್ತ
ಇದರ ಬಗ್ಗೆ ನಿಮಗೆ ಕಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನೀವು ವಿಮುಖರಾದ್ರಿ ಅಂತ ನಿಮ್ಮ ಒಂದು ತಾತ್ಪರ್ಯ. ಖಂಡಿತವಾಗಿ. ಯಾಕಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ವಿರುದ್ಧವಾಗಿ ಯಾವಾಗ ಹೋಗ್ತದೋ ಅಥವಾ ನಾವು ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡುವಾಗ ಎಲ್ಲಿ ಬೆಲೆ ಇರುವುದಿಲ್ವೋ, ಸ್ವಾಮಿ ವಿವೇಕಾನಂದರು ಹೇಳಿರುವಂತಹದ್ದು ನಿನ್ನ ಅಭಿಪ್ರಾಯಕ್ಕೆ ಎಲ್ಲಿ ಸಿಗೋದಿಲ್ಲ ಅಲ್ಲಿ ನಿನ್ನ ಚಪ್ಪಲಿನ ಕೂಡ ಇಡಬೇಡ ಅನ್ನುವಂಥದ್ದು. ಹಾಗೆ ಖಂಡಿತವಾಗಿಯೂ ನನಗೆ ಹೆಮ್ಮೆ ಇದೆ. ನಾನು ಬಿಜೆಪಿಯ ಸದಸ್ಯ, ಇವತ್ತಿಗೂ ರಾಷ್ಟ್ರೀಯ ಸಂಘದ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ನಾನು ಭಾಗವಹಿಸ್ತಾ ಇದ್ದೇನೆ. ನನಗೆ ಅದರ ಬಗ್ಗೆ ಹೆಮ್ಮೆ ಇದೆ. ಆದರೆ ಭಾರತೀಯ ಜನತಾ ಪಾರ್ಟಿಯ ವಿಶೇಷ ಕಾರ್ಯಕ್ರಮದಲ್ಲಿ ನನಗೆ ಆಹ್ವಾನ ಇರುವಾಗ ನಾನು ಭಾಗವಹಿಸ್ತೇನೆ. ಮಾತ್ರ ಅಲ್ಲ, ಪ್ರತಿ ವರ್ಷ ನಾನು ಭಾರತೀಯ ಜನತಾ ಪಾರ್ಟಿ ಸದಸ್ಯನಾಗಿರುವ ದಿನದಿಂದ ಇವತ್ತಿನವರೆಗೂ ನನ್ನ ಕಾರ್ಯಾಲಯದಲ್ಲಿ ನಡೆಯುವಂತಹ ಧ್ವಜಾರೋಹಣ ಕಾರ್ಯಕ್ರಮ ನಾನು ತಪ್ಪದೇ ಭಾಗವಹಿಸ್ತಾ ಇದ್ದೇನೆ. ಈ ರೀತಿಯಲ್ಲಿ ನಾನು ಪಕ್ಷದ ಚಟುವಟಿಕೆಗಳು ಎಲ್ಲಿಯೂ ನಾನು ಪಕ್ಷದ ಚೌಕಟ್ಟನ್ನು ಮೀರಿ ನಮ್ಮ ಸಂವಿಧಾನವನ್ನು ಮೀರಿ ನಾನು ಹೋಗಿಲ್ಲ. ಕಾನೂನಿನ ತಿಳುವಳಿಕೆ ಇರೋದ್ರಿಂದ ನನಗೆ ಸಂವಿಧಾನ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯ ಮತ್ತು ತಿಳುವಳಿಕೆ ನಂಗಿದೆ. ಎಲ್ಲಿಯೂ ಕೂಡ ನಾನು ಪಕ್ಷಕ್ಕೆ ವಿರೋಧವಾಗಿ ಹೋಗಿಲ್ಲ. ಆದರೆ ಎಲ್ಲಿ ನಮ್ಮ ಪಕ್ಷದ ನಾಯಕರುಗಳು ತಪ್ಪುಗಳನ್ನು ಮಾಡ್ತಾರೋ ಅದೊಂದು ತಪ್ಪು ಅಂತ ಹೇಳುವಂತಹ ಸ್ವಾತಂತ್ರ್ಯ ನನ್ನಲ್ಲಿದೆ, ಇರಿಸಿಕೊಂಡಿದ್ದೇನೆ. ಈಗ 40% ಕಮಿಷನ್ ಯಾವುದೇ ಕಾಮಗಾರಿಗಳಲ್ಲಿ ಆಡಳಿತದ ವಿರುದ್ಧ ಬಿಜೆಪಿ ವಿರುದ್ಧ ಬರ್ತಾ ಇದೆ. ನಿಮಗೆ ಏನು ಅನ್ನಿಸ್ತಾ ಇದೆ? ಇದರಲ್ಲಿ ಸತ್ಯ ಇರ್ಬೋದಾ ಅಥವಾ ಸ್ವಲ್ಪವೇ ಸತ್ಯ ಇರ್ಬೋದಾ ಅಥವಾ ಕಾಂಗ್ರೆಸ್ನವರು ಮಾಡ್ತಾ ಇರುವಂತ ಸುಳ್ಳು ಆರೋಪವ ಹೇಗೆ? ಸಹಜವಾಗಿಯೇ ಈ ರೀತಿ ಆರೋಪಗಳು ರಾಜಕೀಯದಲ್ಲಿ ಸಹಜ. ಯಾವಾಗಲೂ ನಮ್ಮ ತಪ್ಪುಗಳನ್ನ ಸಮರ್ಥನೆ ಮಾಡಲಿಕ್ಕೆ ಮತ್ತೊಬ್ಬರ ತಪ್ಪುಗಳನ್ನು ಉಲ್ಲೇಖ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಕಾಂಗ್ರೆಸ್ನವರು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಮಾಡಿರುವಂತಹ ಆರೋಪಗಳು ಅಥವಾ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ನ ಮೇಲೆ ಮಾಡುವಂತಹ ಆರೋಪಗಳು ಏನಿದೆ, ಇದು ಪರಸ್ಪರ ಕೆಸರೆರೆ ಚಾಟ ಅಷ್ಟೇ. ಸತ್ಯ ಅನ್ನುವಂಥದ್ದು ಪ್ರಜ್ಞಾವಂತ ನಾಗರಿಕರಿಗೆ ಗೊತ್ತು. ಇವತ್ತು ಮಹಾನಗರ ಪಾಲಿಕೆ ಕಚೇರಿ ಇರ್ಬೋದು, ಪಂಚಾಯತ್ ಕಚೇರಿ ಇರ್ಬೋದು, ಜಿಲ್ಲಾಧಿಕಾರಿ ಕಚೇರಿ ಇರ್ಬೋದು ಅಥವಾ ಬೇರೆ ಬೇರೆ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಣೆ ಆಗ್ತಾ ಇದೆ, ಜನರಿಗೆ ಅವರ ಕೆಲಸಗಳು ಆಗ್ಬೇಕಾದ್ರೆ ಹಣ ನೀಡದೆಯೇ ಆಗ್ತದೋ ಇಲ್ಲೋ ಅನ್ನುವಂಥದ್ದು ಪ್ರಜ್ಞಾವಂತ ನಾಗರಿಕರಿಗೆ ಗೊತ್ತು. ಆದ್ರಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರದ ನೀವು ಕೂಡ ಜಾರಿ ಕೊಡ್ತಾ ಇದ್ರಿ, ನಿಮಗೇನು ಗೊತ್ತಿಲ್ಲ ಅಂದ್ರೆ ಹಣ ಕೊಡ್ತಾರ ಇಲ್ವಾ ಅಂತ ನಿಮಗೆ ಗೊತ್ತಾಗುದಿಲ್ವಾ? ಖಂಡಿತವಾಗಿಯೂ ಕೊಡ್ತಾರೆ ಅನ್ನುವಂಥದ್ದು ಹಗಲಾಗ್ತಾ ಆದಾಗ ಸೂರ್ಯ ಉದಯಿಸ್ತಾನೆ ಅನ್ನೋದಕ್ಕೆ ಅಷ್ಟೇ ಸತ್ಯ, ಖಂಡಿತವಾಗಿಯೂ ಸತ್ಯ. ಆದ್ದರಿಂದ ಪ್ರಮಾಣಗಳಲ್ಲಿ ವ್ಯತ್ಯಾಸ ಇರಬಹುದು ಅಷ್ಟೇ. ಆದ್ರೆ ನನ್ನ ಅಭಿಪ್ರಾಯ ಇರುವಂತಹದ್ದು, ಒಬ್ಬ ಜನಪ್ರತಿನಿಧಿ ಆದ ನಂತರ ಅಥವಾ ಆಡಳಿತದ ಚುಕ್ಕಾಣಿ ಹಿಡಿದ ನಂತರ ಜನಪರ ಚಟುವಟಿಕೆಗಳನ್ನು ಮಾಡಬೇಕು. ದೇಶ ಮತ್ತು ಜನತೆ ಇದಕ್ಕೆ ಪ್ರಥಮ ಆದ್ಯತೆ ಜನಪ್ರತಿನಿಧಿಗಳು ಇರಬೇಕೇ ಹೊರತು ಅಧಿಕಾರಕ್ಕೋಸ್ಕರ ಅಲ್ಲ. ಈ ಹಿಂದೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಧಿಕಾರ ಗ್ರಹಣ ಸಂದರ್ಭದಲ್ಲಿ 1 ಮತಗಳ ಅಂತರದಿಂದ ಪ್ರಧಾನಮಂತ್ರಿ ಪಟ್ಟದಿಂದ ಅವರು ವಿಮುಖರಾಗಬೇಕಾಯಿತು. ಯಾವತ್ತೂ ಕೂಡ ಅವರು ತತ್ವ ಸಿದ್ಧಾಂತಗಳನ್ನು ಬದಿಗೊಟ್ಟು ಅವರು ಅಧಿಕಾರ ಗ್ರಹಣ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಆದ್ರೂ ಕೂಡ ಈಗ ನೀವು ಹೇಳ್ತಾ ಇದ್ರಿ ತತ್ವ ಸಿದ್ಧಾಂತ ಎಲ್ಲ ಅಂತ, ನಿಮ್ಮದೇ ತತ್ವ ಸಿದ್ಧಾಂತಗಳನ್ನು ಹಿಡಿದ್ರೆ ಈಗ ಎಲೆಕ್ಷನ್ಗೆ ಹೋದ್ರೆ ಅಥವಾ ಮುಂದಿನ 5 ವರ್ಷಗಳಲ್ಲಿ ಒಂದು ವೇಳೆ ಗೆದ್ರೂ ಕೂಡ ಮುಂದಿನ ಹಂತಕ್ಕೆ ಪುನಃ ಎಲೆಕ್ಷನ್ ಮಾಡಬೇಕಾದ್ರೆ ಸಾಕಷ್ಟು ಹಣಗಳು ಬೇಕು, ಕೋಟಿಗಳ ಲೆಕ್ಕದಲ್ಲಿ. ನಿಮಗೆ ತತ್ವ ಸಿದ್ಧಾಂತ ಇಟ್ಕೊಂಡ್ರೆ ಈ ರಾಜಕೀಯದಿಂದ MLA ಗಿರಿಂದ ಏನ್ ಬರ್ತದೆ? ಬೇರೆ ಎಕ್ಸ್ಟ್ರಾ ಮಾಡ್ಲೇಬೇಕಲ್ವಾ? ಇಲ್ಲ, ಇದು ಜನರ ತಪ್ಪು ಅಭಿಪ್ರಾಯ ಅಷ್ಟೇ. ಯಾಕಂತ ಹೇಳಿದ್ರೆ, ಉದಾಹರಣೆಗೆ ನನ್ನದೇ ಕೊಡುದಿದ್ರೆ, ಒಂದು ವೇಳೆ ನಾನು ಜನಪ್ರತಿನಿಧಿಯಾಗಿ ನಾನು ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಿದ್ರೆ ನನ್ನ ಮಿತ್ರವರ್ಗ ಇರ್ಬೋದು, ನನ್ನ ಹಿತೈಷಿಗಳು ಇರ್ಬೋದು, ನನಗೆ ಖಂಡಿತವಾಗಿ ಹೇಳಿದ್ರು, ನಿಮ್ಮ ಸಂಪೂರ್ಣ ವೆಚ್ಚವನ್ನು ಭರಿಸುವಂತಹ ಸಮಾಜ ನಮ್ ಜೊತೆ ಇದೆ. ಯಾಕಂದ್ರೆ ಯಾವುದೇ ಜನಪ್ರತಿನಿಧಿ ಇರ್ಬೋದು, ಅವರು ಕರಪ್ಷನ್ ಇದರಲ್ಲಿ ಯಾವುದು ಮಾಡದೆ ನಿಮ್ಮಾಗೆ ಇರ್ತಾರಂತ ಯಾವ ಗ್ಯಾರಂಟಿ ನಿಮಗೆ ಹಿತೈಷಿಗಳು? ಇಲ್ಲ, ಯಾಕಂತ ಹೇಳಿದ್ರೆ ನಾನು ರಾಜಕೀಯದಲ್ಲಿ ಸುಮಾರು 4 ದಶಕಗಳಷ್ಟು ಕಾಲ, ಹೆಚ್ಚು ಕಡಿಮೆ 4 ದಶಕಗಳಷ್ಟು ರಾಜಕೀಯವನ್ನು ಹತ್ತಿರದಿಂದ ನಾನು ನೋಡ್ತಾ ಇದ್ದೇನೆ. ಆದ್ದರಿಂದ ನಾವು ನಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ವ್ಯಕ್ತ ಮಾಡಿದಾಗ ಖಂಡಿತವಾಗಿಯೂ ಜನತೆ ಅದರಲ್ಲಿ ಮೂಗು ತೂರಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡುವುದೂ ಇಲ್ಲ. ಮತ್ತು ಇವತ್ತು ನಾವು ಪ್ರಾಮಾಣಿಕರಾಗಿ ಇದ್ರೆ ಇವತ್ತು ಸಾಮಾನ್ಯ ಕಾರ್ಯಕರ್ತರು ಹಣವನ್ನು ಅಪೇಕ್ಷೆ ಮಾಡೋದು ಇಲ್ಲ. ಮತ್ತು ಒಂದು ನನ್ಗೆ ಹೆಮ್ಮೆ ಇದೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಕೆಲಸ ಕಾರ್ಯಗಳನ್ನು ತಗೊಂಡು ಬರುವಾಗ ಅದರಲ್ಲಿ 90% ಕಾರ್ಯಕರ್ತರ ಸಮಸ್ಯೆಗಳು ಸಾರ್ವಜನಿಕ ಸಮಸ್ಯೆ ಆಗಿರ್ತದೆ ಅಥವಾ ಮತ್ತೊಬ್ಬರ ಸಮಸ್ಯೆ ಆಗಿರ್ತದೆ ಹೊರತು ವೈಯಕ್ತಿಕ ಸಮಸ್ಯೆ ಇಟ್ಕೊಂಡು ಬರುವಂತದ್ದು ನಮ್ಮ ಪಕ್ಷದಲ್ಲಿ ಕಡಿಮೆ. ಆದ್ದರಿಂದ
ಇವತ್ತು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಹಣ ಬೇಕು ಅನ್ನುವಂಥದ್ದು ಒಂದು ತಪ್ಪು ತಿಳುವಳಿಕೆ ಅಷ್ಟೇ. ಒಂದು ವೇಳೆ ಮಿನಿಮಮ್ ಅಂದ್ರೆ ಕನಿಷ್ಠ ಖರ್ಚುಗಳು ಏನಿದೆ ಅದನ್ನು ವೆಚ್ಚವನ್ನು ಭರಿಸುವಂತ ಶಕ್ತಿ ನಮ್ಮ ಸಮಾಜಕ್ಕಿದೆ. ಸಮಾಜ ಯಾವತ್ತೂ ಒಳ್ಳೆಯ ವ್ಯಕ್ತಿಗಳನ್ನು ಬಿಟ್ಟು ಹಾಕೋದಿಲ್ಲ. ಅಂದ್ರೆ ನಿಮ್ದು ಸಾಧಾರಣ ಈಗಿನ ಥಿಯರಿಗಳಲ್ಲಿ ನೋಡುವಾಗ ಒಂದು ಆಮ್ ಆದ್ಮಿ ಅಥವಾ ಪ್ರಜಾಕೀಯದ ದಾಟಿಯಲ್ಲಿ ಹೋಗ್ತಾ ಇದೆ. ಬಿಜೆಪಿಯಲ್ಲಿ ಆ ರೀತಿಯಾದದ್ದು ಇಲ್ಲ. ಆಮ್ ಆದ್ಮಿ ಮತ್ತು ಪ್ರಜಾಕೀಯ ಇವತ್ತು ಒಳ್ಳೇದು ನಮ್ಗೆ ಯಾಕೆ ಕಾಣ್ತದೆ ಅಂದ್ರೆ ಅವರಿಗೆ ಅಧಿಕಾರದ ಇನ್ನು ದೊಡ್ಡ ಪ್ರಮಾಣದಲ್ಲಿ ಅಧಿಕಾರ ಸಿಗ್ಲಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಹೇಳ್ಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಜನರಿಗೆ ತುಂಬಾ ನಿರೀಕ್ಷೆ ಇತ್ತು. ಯಾವಾಗ ಕಾಂಗ್ರೆಸ್ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಮತ್ತು ರಾಷ್ಟ್ರ ವಿರೋಧಿ ನಿಲುವುಗಳನ್ನ ಅಧಿಕಾರಕ್ಕೋಸ್ಕರವಾಗಿ ಮಾಡ್ತಾ ಬಂತು, ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಜನರಿಗೆ ಒಲವು ಬಂತು. ಭಾರತೀಯ ಜನತಾ ಪಾರ್ಟಿ ತುಂಬಾ ಒಳ್ಳೇದು. ಖಂಡಿತವಾಗಿಯೂ ಪಾರ್ಟಿ ವಿತ್ ಡಿಫರೆನ್ಸ್ ಇವತ್ತು ಉಳಿಸಿಕೊಳ್ಳುವಂತ ಜವಾಬ್ದಾರಿ ಇವತ್ತಿನ ನಾಯಕರಿಗಿದೆ. ಅದನ್ನು ಮಾಡ್ತಾ ಇಲ್ಲ, ಅದು ವಿಷಾದಕರ. ಆದರೆ ಇವತ್ತೊಂದು ಬೆಲೂನ್ ಇದೆ, ಉದಾಹರಣೆ ಹೇಳ್ಬೇಕಾದ್ರೆ ಆ ಬೆಲೂನು ಗಾಳಿ ತುಂಬುವ ಮೊದಲು ಅಥವಾ ಕನಿಷ್ಠ ಪ್ರಮಾಣದಲ್ಲಿ ಗಾಳಿ ಇದ್ದಾಗ ಅದು ಒಂದೇ ಬಣ್ಣದಿಂದ ಕಾಣ್ತದೆ. ಆದ್ರೆ ಅಲ್ಲಿ ಗಾಳಿ ತುಂಬಿದಾಗೆ ಆ ಬೆಲೂನಿನ ಗಾತ್ರ ದೊಡ್ಡ ಆದಾಗೆ ಅದರಲ್ಲಿ ಇರುವಂತಹ ಚುಕ್ಕೆಗಳು ಕಾಣ್ಲಿಕ್ಕೆ ಪ್ರಾರಂಭ ಆಗ್ತದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಕೇಸರಿ ಪಾರ್ಟಿಯಲ್ಲಿ ಈಗ ಸಹಜವಾಗಿ ಚುಕ್ಕೆಗಳು ಬರ್ತದೆ. ಮತ್ತೆ ನೀವು ಕಪ್ಪು ಚುಕ್ಕೆ ಹೇಳುವುದಕ್ಕೆ ನಾನು ಒಂದು ಭಾರತೀಯ ಜನತಾ ಪಾರ್ಟಿಯನ್ನು ನಾವು ಇವತ್ತು ಹೆಮ್ಮೆಯಿಂದ ಹೇಳ್ತಾ ಇರೋದು ಯಾಕಂತ ಹೇಳಿದ್ರೆ, ಒಂದು ಬಿಳಿ ಪಂಚೆಯನ್ನು ಹಾಕಿರುವಂತಹ ವ್ಯಕ್ತಿಯ ಮೇಲೆ ಒಂದು ಸಣ್ಣ ಕಪ್ಪು ಚುಕ್ಕೆ ಬಿದ್ರೆ ಅದು ಎದ್ದು ಕಾಣ್ತದೆ. ಆದರೆ ಬಣ್ಣದ ಪಂಚೆಯನ್ನು ಉಟ್ಕೊಂಡಿರುವ ವ್ಯಕ್ತಿಯ ಮೇಲೆ ಎಷ್ಟು ಕೆಸರು ಬಿದ್ರು ಸಹ ಜನ ಅದನ್ನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರಿಂದ ಬಿಳಿ ಪಂಚೆಯನ್ನು ಭಾರತೀಯ ಜನತಾ ಪಾರ್ಟಿ ಉಟ್ಕೊಂಡಿತ್ತು. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು. ಕಪ್ಪು ಚುಕ್ಕೆಗಳು ಬೀಳುವ ಮೊದಲೇ ಎಚ್ಚೆತ್ತುಕೊಳ್ಬೇಕಾಗಿತ್ತು. ನೀವು ಬಿಜೆಪಿಯನ್ನ ಒಂದು ವಿರೋಧ ಮಾಡ್ಲಿಕ್ಕೆ ಅಥವಾ ಆಕ್ಷೇಪ ಮಾಡಲಿಕ್ಕೆ ನಿಮ್ಮ ಬಿಜೆಪಿ ಕಚೇರಿಗಳಲ್ಲಿ ಒಂದೇ ಮಾತರಂ ಹಾಡನ್ನ ಕಟ್ ಮಾಡಿ ಹಾಡ್ತಾ ಇದ್ರು, ಅರ್ಜೆಂಟ್ ಮಾಡ್ತಾ ಇದ್ರು, ಹಾಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಒಂದು ಆರೋಪಗಳು ಬಂದಿತ್ತು. ಈಗ ಪೂರ್ತಿಯಾಗಿ ಹಾಡ್ತಾರಾ ಅಥವಾ ಅದು ನೀವು ಅದನ್ನು ವಿರೋಧ ಮಾಡಿದ ಹೌದಾ? ಅಥವಾ ಖಂಡಿತ ಒಂದು ಸಾರಿ ಒಂದು ದಿನಪತ್ರಿಕೆಯಲ್ಲಿ ಕೂಡ ಬಂದಿತ್ತು, ಬಹುಶಃ ವಿಜಯ ಕರ್ನಾಟಕ ಇರಬಹುದು. ಭಾರತೀಯ ಜನತಾ ಪಾರ್ಟಿ ಒಂದು ಸಭೆಯಲ್ಲಿ ಒಂದೇ ಮಾತರಂ ಹಾಡನ್ನು ಅರ್ಧ ಹೇಳಿದಾಗ ನಾನೊಂದು ವಿರೋಧ ಮಾಡಿದ್ದೆ. ಯಾಕಂತ ಹೇಳಿದ್ರೆ ನಾವಿವತ್ತು ಅಧಿಕಾರ ಗ್ರಹಣ ಸಂದರ್ಭದಲ್ಲಿ ಅಧಿಕಾರವನ್ನು ಪಡೀಲಿಕ್ಕೋಸ್ಕರವಾಗಿ ನಾವು ಕೆಲವು ರೀತಿಯ ಹೊಂದಾಣಿಕೆಗಳನ್ನು ಮಾಡಬೇಕು. ಇದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇವತ್ತು ಬೆಳೆದಿದೆ. ಆದರೆ ನಮ್ಮ ಹೊಂದಾಣಿಕೆಗಳು ಪಾಲಿಸಿಯೊಂದಿಗೆ ಇರಬೇಕೇ ಹೊರತು ಪ್ರಿನ್ಸಿಪಲ್ ಒಂದಿಗೆ ಅಲ್ಲ. ನಾವು ಹೋಗುವಂತಹ ದಾರಿಯ ಮೇಲೆ ಹೊಂದಾಣಿಕೆಗಳು ಇರಬೇಕೇ ಹೊರತು ನಮ್ಮ ಗುರಿಯ ಮೇಲೆ ಅಲ್ಲ. ಆದ್ದರಿಂದ ಯಾವ ತತ್ವ ಸಿದ್ಧಾಂತಕ್ಕೋಸ್ಕರ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಯನ್ನು ಮೊದಲುಗೊಂಡು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಇರ್ಬೋದು, ನಾನಾಜಿ ದೇಶಮುಖ್ ಇರ್ಬೋದು, ಜಗನ್ನಾಥರಾವ್ ಜೋಶಿ ಇರ್ಬೋದು, ಏನು ತ್ಯಾಗ ಬಲಿದಾನಗಳನ್ನು ಮಾಡಿದ್ರು, ಯಾವ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ರು, ಆ ಉದ್ದೇಶ ಮತ್ತು ಗುರಿಯ ಬಗ್ಗೆ ನಾವು ಕಾಂಪ್ರಮೈಸ್ ಮಾಡಬಾರ್ದು. ಈ ದೇಶದ ಅಖಂಡತೆಯನ್ನು ಮುಂದಿರಿಸಿಕೊಂಡು ಅವರೆಲ್ಲ ಹೋರಾಟಗಳನ್ನು ಮಾಡಿದ್ರು. ಹೌದು. ಈಗ ನೀವು ವಿರೋಧ ಮಾಡಿದಾಗ ಅದನ್ನ ಏನಾದ್ರೂ ಸರಿ ಮಾಡಿಸ್ಕೊಂಡ್ರ ಅಥವಾ ನೀವೇ ಹೊರಗೆ ಬಂದ್ರ? ಏನಾಯ್ತದು? ಇಲ್ಲ, ನಾನು ಸಭೆಗಳಲ್ಲಿ ಭಾಗವಹಿಸೋದನ್ನ ನಾನು ಬಿಟ್ಟೆ. ಎರಡನೇದಾಗಿ ಯಾರು ಒಂದೇ ಮಾತರಂ ಹಾಡ್ತಾರೆ ಅವರ ತರನು ನಾನು ನನ್ನ ಅಭಿಪ್ರಾಯವನ್ನು ಮನ್ನಣೆ ಮಾಡಿದ್ದು ಇದು ಸರಿಯಲ್ಲ. ಸಂಪೂರ್ಣ ಒಂದೇ ಮಾತರಂ ಹೇಳಬೇಕು ಅಥವಾ ಒಂದೇ ಮಾತರಂ ಹೇಳುವ ಅವಶ್ಯಕತೆಯೇ ಇಲ್ಲ. ಅರ್ಧ ಒಂದೇ ಮಾತರಂ ಹೇಳುವುದರ ಮುಖಾಂತರ ನಮ್ಮ ತತ್ವ ಸಿದ್ಧಾಂತಗಳಿಗೆ ನಾವು ತಿಲಾಂಜಲಿ ನೀಡುವಂತಹದ್ದು ಯಾವುದೇ ಕಾರಣಕ್ಕೋಸ್ಕರ ಇರುವುದು ಸರಿಯಲ್ಲ ಅನ್ನುವ ಮಾತುಗಳನ್ನು ಹೇಳಿದ್ದೆ. ಅದೇ ರೀತಿಯಲ್ಲಿ ಸಂಘದ ಪ್ರಮುಖರು ಇದಕ್ಕೆ ಸ್ಪಂದನೆಯನ್ನು ಮಾಡಿದ್ರು ಮತ್ತು ಸಂಪೂರ್ಣ ಒಂದೇ ಮಾತರಂ ಹೇಳಬೇಕು ಅನ್ನುವ ನಿರ್ದೇಶನವನ್ನು ಸೂಚನೆ ಕೂಡ ಅವರು ಕೊಟ್ಟಿದ್ದಾರೆ. ಆದ್ಮೇಲೆ ನೀವು ಒಂದೇ ಮಾತನ್ನು ಪೂರ್ತಿಯಾಗಿ ಹಾಡ್ಲಿಕ್ಕೆ ಶುರು ಮಾಡಿದ್ರೆ ಮತ್ತೆ ಹೋದ್ರ ಅಥವಾ ನಾನು ಅಂತರವನ್ನು ಕಾಯ್ದುಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಯಾವಾಗ ನನ್ನ ಆತ್ಮಸಾಕ್ಷಿಗೆ ವಿರೋಧವಾಗಿ ಕೆಲಸ ಕಾರ್ಯಗಳು ನಡೀತದ, ನನ್ಗೆ ಅದಕ್ಕೆ ವಿರೋಧ ಇಲ್ಲ, ಆದ್ರೆ ನಾನು ಅದರಲ್ಲಿ ಭಾಗವಹಿಸುವುದಿಲ್ಲ. ಹಾಗಾದ್ರೆ ಈಗಲೂ ಒಂದೇ ಮಾತರಂ ಪೂರ್ತಿಯಾಗಿ ಹಾಡ್ತಾ ಇಲ್ಲ ಅಂತ ಆಯ್ತು. ನನಗೆ ಅದರ ಬಗ್ಗೆ ಜಾಸ್ತಿ ತಿಳುವಳಿಕೆ ಇಲ್ಲ. ಯಾಕಂದ್ರೆ ಸೂಚನೆ ಮಧ್ಯೆ ಹಾಡ್ಬೇಕನ್ನೋ ಸೂಚನೆ ಮಧ್ಯೆ ಹಾಡ್ತಿರ್ಬೋದು, ಇಲ್ಲದೇ ಇರ್ಬೋದು. ಹಾಗಾದ್ರೆ ನಿಮ್ಮ ಕೆಲವೊಂದು ವಿಚಾರಗಳಲ್ಲಿ ಏನು ಬಿಜೆಪಿಯ ಮಧ್ಯೆ ಅಥವಾ ಈ ಬಿಜೆಪಿಯ ಕೆಲವು ಮುಖಂಡರುಗಳ ಒಂದು ಅಭಿಪ್ರಾಯ ಭೇದಗಳು, ವ್ಯತ್ಯಾಸಗಳು, ಈಗಿನ ಅಪ್ಡೇಟ್ ಆಗುವಂಥ ವಿಚಾರಗಳಲ್ಲಿ ನಿಮಗೆ ಬೇಸರ ಇತ್ಯಾದಿಗಳಿಂದಾಗಿ ನೀವು ದೂರ ಸರಿದ್ರಿ. ನನಗೆ ಯಾವುದೇ ರೀತಿಯ ವ್ಯಕ್ತಿಗತವಾಗಿ ಬೇಸರ ಇಲ್ಲ. ಯಾವುದೇ ವ್ಯಕ್ತಿ ಇರ್ಬೋದು, ನಾನು ವ್ಯಕ್ತಿಯನ್ನು ದ್ವೇಷ ಮಾಡಿಕೊಂಡು ಬಂದಿರುವಂಥವನು ಅಲ್ಲ.
ನನ್ನ ಸಮೀಪದಿಂದ ಬಲ್ಲಂತಹ ಪ್ರತಿಯೊಬ್ಬರಿಗೂ ಗೊತ್ತು. ನಾನು ಯಾವುದೇ ವ್ಯಕ್ತಿಯಲ್ಲಿನ ತಪ್ಪುಗಳು ಏನಿದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದ್ವಿತೀಯ ಸರಸಂಘ ಚಾಲಕರಾಗಿರ್ತಕ್ಕಂಥ ಪಂಡಿತ ಇವರು ಗುರೂಜಿಯವರು ಮಾಧವ ಸದಾಶಿವ ಗೋಳ್ವಲ್ಕರ್ ಅವರು ಒಂದು ಮಾತುಗಳನ್ನು ಹೇಳಿದ್ರು. ಅವರ ಪುಸ್ತಕಗಳು ಎಲ್ಲವೂ ನನ್ನಲ್ಲಿ ಇದೆ. ಆಗಾಗ ಅದನ್ನು ಓದ್ತಾ ಬರ್ತಾ ಇದ್ದೇನೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದರೆ, ಯಾವತ್ತೂ ನೀನು ವ್ಯಕ್ತಿಗೆ ವಿರೋಧವನ್ನು ಮಾಡಲಿಲ್ಲ. ಅವನಲ್ಲಿರುವ ತಪ್ಪುಗಳು ಏನಿದೆ, ಅವನಲ್ಲಿರುವಂತಹ ವಿರೋಧಾಭಾಸದ ಅಂಶಗಳು ಏನಿದೆ, ಅದನ್ನು ಮಾತ್ರ ನೀನು ವಿರೋಧ ಮಾಡ್ಕೊಂಡು ಬರಬೇಕು ಅನ್ನುವಂಥದ್ದು. ನೀವು ಅದೇ ವಿಷಯದಲ್ಲಿ ಹೇಳುವಾಗ ನೀವು ಮೋನಪ್ಪ ಭಂಡಾರಿಯವರು ಮಾಜಿ ವಿಧಾನ ಪರಿಷತ್ ಸದಸ್ಯರು, ಅವರನ್ನ ನೀವು ಬಿಜೆಪಿ ಕಚೇರಿಯಿಂದ ಕೆಳಗೆ ಹಾಕ್ಲಿಕ್ಕೆ ಹೋಗಿದ್ರಂತೆ? ಖಂಡಿತವಾಗಿಲ್ಲ. ಆ ರೀತಿಯ ಉತ್ತುಂಗಕ್ಕೆ ಅನೇಕ ಸಂದರ್ಭದಲ್ಲಿ ಮಾತುಕತೆಗಳು ಬಂದಾಗ ಆ ವಿಷಯದ ಬಗ್ಗೆ ಮಾತುಕತೆ ನಾವು ಹೇಳ್ತೇವೆ ಹೊರತು, ಆನಂತರ ನಾನು ಮತ್ತೆ ಮೋನ ಭಂಡಾರಿಯರು ಇರ್ಬೋದು ಅಥವಾ ಯಾವುದೇ ವ್ಯಕ್ತಿಗಳು ಇರ್ಬೋದು, ಹಾಗೆ ಹೇಳಿಲ್ವ ನೀವು ಅವರಿಗೆ? ಅಲ್ಲ, ಮಾತಿನ ಭರದಲ್ಲಿ ಎಲ್ಲಿಯಾರು ಹೇಳಿರಬಹುದು. ಆದರೆ ಆತ್ಮೀಯರು ಇವತ್ತು ಕೂಡ ನಾವು ಸಹೋದರರಂತೆ ಇದ್ದೀವಿ. ಅಂದ್ರೆ ಅದು ಯಾವುದೇ ಸಂದರ್ಭದಲ್ಲಿ ನಾನು ವ್ಯಕ್ತಿಯನ್ನು ದ್ವೇಷ ಮಾಡುವಂತ ಕೆಲಸ ಕಾರ್ಯಗಳನ್ನು ನಾನು ಮಾಡೋದಿಲ್ಲ. ಈಗ ನಿಮ್ಮ ಸಹಪಾಠಿ ನಿಮ್ಮ ಅಂದ್ರೆ ಒಂದೇ ರೀತಿ ರಾಜಕೀಯದಲ್ಲಿ ಅಥವಾ ಶಿಕ್ಷಣದಲ್ಲೂ ಕೂಡ ಇರ್ಬೋದು, ಶ್ರೀಕರ ಪ್ರಭುಗಳು ಒಂದು ಕಾಲದ ಇಲ್ಲಿಯ ಬಿಜೆಪಿಯ ಒಂದು ದೊಡ್ಡ ಹೆಸರು. ಆದರೆ ಅವರು ಏಕಾಏಕಿ ಬದಿಗೆ ಸರಿದೋದ್ರು, ಒಂದು ಒಳ್ಳೆಯ ನಾಯಕನನ್ನೇ ಸೈಡಿಗೆ ಹೋದರು. ನೀವು ಅವರಿಗೇನು ಸಲಹೆ ಸೂಚನೆಗಳನ್ನು ಕೊಡಲಿಲ್ವಾ? ಅಥವಾ ಅವರಿಗೆ ಈ ರೀತಿಯಾಗಿ ಒಂದು ಬಿಜೆಪಿ ಪಕ್ಷದಿಂದ ಅನ್ಯಾಯ ಆದಾಗ ನೀವು ಯಾರಿಗೂ ಈ ಥರ ಒಂದು ತಪ್ಪು ನ್ಯಾಯ ತೀರ್ಮಾನ ಮಾಡುವ ರೀತಿಯಲ್ಲಿ ನೀವು ಇದ್ದೀರಿ, ಮಾತಾಡ್ತೀರಿ, ಅಥವಾ ನಿಮ್ಮ ಪ್ರಾಮಾಣಿಕತೆ ಇದೆ, ನೀವು ಯಾರಿಗೂ ಅದನ್ನು ಮುಟ್ಟಿಸುವ ಕೆಲಸವನ್ನು ಮಾಡಲಿಲ್ಲ, ಯಾಕೆ ಅದು? ಖಂಡಿತವಾಗಿಯೂ ಮಾಡಿದ್ದೇನೆ. ನಾನು ಮತ್ತು ಶ್ರೀಕರ ಪ್ರಭು ಚಿಕ್ಕಂದಿನಿಂದಲೇ ಆತ್ಮೀಯರು. ಪ್ರಾಥಮಿಕ ಶಾಲಾ ದಿನದಿಂದಲೇ ನಾವು ಬಲ್ಲೆವು. ಅವರ ಕುಟುಂಬವನ್ನು ನಾನು ಬಲ್ಲೆ, ನನ್ನ ಕುಟುಂಬವನ್ನು ಅವರು ಬಲ್ಲರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಶ್ರೀಕರ ಪ್ರಭು ಅವರು ಪಕ್ಷದ ತತ್ವ ಸಿದ್ಧಾಂತಗಳಿಗೆ ವಿರೋಧವಾಗಿ, ಸಂವಿಧಾನಕ್ಕೆ, ಮುಖ್ಯವಾಗಿ ಸಂವಿಧಾನಕ್ಕೆ ವಿರೋಧವಾಗಿ, ಪಕ್ಷದ ಸಂವಿಧಾನಕ್ಕೆ ವಿರೋಧವಾಗಿ ಅವರು ಯಾವಾಗ ನಡೆಗಳನ್ನು ಮಾಡಿದ್ರು, ಅದಕ್ಕೆ ಆ ಸಂದರ್ಭದಲ್ಲಿ ಅಲ್ಲ, ಅಧಿಕಾರದ ಇಚ್ಛೆ ಕೂಡ ಇರ್ಬೋದು. ಯಾಕಂತ ಹೇಳಿದ್ರೆ ಅಧಿಕಾರದ ಇಚ್ಛೆ ಉತ್ಕಟಕ್ಕೆ ಹೋದಾಗ ಉಳಿದೆಲ್ಲವೂ ನಗಣ್ಯ ಅಂತ ಅನ್ನಿಸ್ತದೆ. ಆದ್ದರಿಂದ ಅವರು ಚುನಾವಣೆ ನಿಲ್ಲುವ ಸಂದರ್ಭದಲ್ಲಿ, ಅವರು ಪಕ್ಷೇತರರಾಗಿ ನಿಲ್ಲುವ ಸಂದರ್ಭದಲ್ಲಿ ನಾನು ಅವರಿಗೆ ಅಡ್ವೈಸ್ ಕೂಡ ಮಾಡಿದ್ದೆ, ಸರಿಯಲ್ಲ. ಮತ್ತು ನಿಲ್ಲುವುದರಿಂದ ಯಾವುದೇ ರೀತಿಯ ಸಾಧನೆಗಳು, ಚುನಾವಣೆ ನಿಲ್ಲುವುದರಿಂದ ಯಾವುದೇ ರೀತಿಯ ಸಾಧನೆಗಳು ಆಗೋದಿಲ್ಲ. ಯಾಕಂತೇಳಿ ನಾವು ಸಾರ್ವಜನಿಕ ಜೀವನಕ್ಕೆ ಬಂದಿರುವಂತಹದ್ದು ಜನಪ್ರತಿನಿಧಿ ಆಗ್ಲಿಕ್ಕೆ ಅಲ್ಲ, ಜನರ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ. ಆದ್ರಿಂದ ಯಾವುದೇ ರೀತಿಯ ಸಾಧನೆಗಳು ಆಗೋದಿಲ್ಲ ಮತ್ತು ಸಮಾಜ ನಮ್ಮನ್ನು ನೋಡುವಂತ ದೃಷ್ಟಿಕೋನ ಬದಲಾಗ್ತದೆ. ಆದ್ದರಿಂದ ಈ ಬಗ್ಗೆ ಸಲಹೆಗಳನ್ನು ಕೊಟ್ಟಿದ್ದೆ. ನಮ್ಮ ಅನೇಕ ಪಕ್ಷದ ಅನೇಕ ನಾಯಕರು ಕೂಡ ಸಲಹೆಗಳನ್ನು ಕೊಟ್ಟಿದ್ರು. ಆದರೆ ಅವರು ಅದಕ್ಕೆ ಮನ್ನಣೆಯನ್ನು ಕೊಡಲಿಲ್ಲ. ನೀವು ಒಂದು ಹಂತದಲ್ಲಿ ಕರೆಕ್ಟ್, ಅವರ ಹಂತಕ್ಕೆ ಹೋದಾಗ ನೀವು, ಆದರೆ ಅವರಿಗೆ ಒಂದು ಸಿಗಬೇಕಾದ ನ್ಯಾಯ, ಒಬ್ಬ ನಾಯಕನಿಗೆ ಸಿಗಬೇಕಾದ ನ್ಯಾಯ ಸಿಗದಿದ್ದಾಗ ನೀವು ಅದನ್ನ ನ್ಯಾಯ ಸಿಗಬೇಕು ಅಂತ ಏನಾದರೂ ವರಿಷ್ಠರಲ್ಲಿ ಅಥವಾ ಸಂಘದ ಪ್ರಮುಖರಲ್ಲಿ ಏನಾದರೂ ಹೇಳುವಂತ ಅವಕಾಶ ಇತ್ತಲ್ಲ, ಅದನ್ನ ಸಂಘದ ಪ್ರಮುಖರಿಗೂ ಇದರ ಬಗ್ಗೆ ತಿಳುವಳಿಕೆ ಇತ್ತು, ಅವರಿಗೆ ಮಾಹಿತಿ ಇತ್ತು, ಅವರಿಗೆ ನಾವು ತಿಳಿಸಿಯೂ ಇದ್ದೇವೆ. ಆದ್ರೆ ಯಾವಾಗ ನನ್ನ ಬಗ್ಗೆ ನನಗೆ ನನ್ನ ಸಾಧನೆಯೇ ಹೆಚ್ಚು ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳು ಪಕ್ಷದ ಸಂವಿಧಾನದ ಚೌಕಟ್ಟಿನಲ್ಲಿ ಇದ್ರೆ, ನಾನು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳೋದಲ್ಲ, ಯಾವುದೇ ಸಂಘಟನೆಯಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಆ ಚೌಕಟ್ಟಿನಲ್ಲೇ ಇರಬೇಕಾಗ್ತದೆ. ಒಂದು ವೇಳೆ ತಪ್ಪುಗಳು ಇರ್ಬೋದು, ಒಪ್ಪುಗಳು ಇರ್ಬೋದು, ಆದ್ರೆ ಚೌಕಟ್ಟನ್ನು ಮೀರಿ ಹೋಗುವಂತಹದ್ದು ಸರಿಯಲ್ಲ. ಒಂದು ವೇಳೆ ನನಗೆ ಸರಿ ಕಂಡಿದ್ರೆ ನಾವು ಬಿಟ್ಟು ಹೋಗ್ಬೇಕು ಹೊರತು ವಿರೋಧವನ್ನು ಮಾಡುವಂಥದ್ದು ಸರಿಯಲ್ಲ. ಮತ್ತು ಪ್ರತಿಯೊಬ್ಬನಿಗೂ ಅವನ ಅಭಿಪ್ರಾಯ ಸರಿ ಅನ್ನುವಂಥದ್ದು ಇರ್ತದೆ. ನಾವು ಇನ್ನೊಬ್ಬರಿಗೆ ಸಲಹೆಯನ್ನು ಕೊಡ್ಬೋದು, ಆದ್ರೆ ಅವರ ಮೇಲೆ ಅದನ್ನು ಹೇರ್ಲಿಕ್ಕೆ ಆಗೋದಿಲ್ಲ. ಈಗ ಆಪರೇಷನ್ ಕಮಲ ಎಲ್ಲ ಆಯ್ತು, ನೀವು ತತ್ವ ಸಿದ್ಧಾಂತ ಸಂವಿಧಾನ ಪಕ್ಷ ಅಂತ ಹೇಳ್ತೀರಿ, ಇದು ಪಕ್ಷದ ಸಂವಿಧಾನದ ಅಡಿಯಲ್ಲಿ ಬರ್ತದಾ? ಖಂಡಿತವಾಗಿ ಬರೋದಿಲ್ಲ. ವ್ಯಕ್ತಿಗತವಾಗಿ ನನ್ನ ವಿರೋಧ ಇದೆ ಅದಕ್ಕೆ. ಅಲ್ಲ, ಆವಾಗಲೇ ನೀವು ಇಂಥದ್ದನ್ನೆಲ್ಲ ನಡೆದಾಗ ನೀವು ಯಾಕೆ ಆವಾಗ ರಾಜಕೀಯದಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡಲಿಲ್ಲ? ಖಂಡಿತವಾಗಿ ಒಂದೆರಡು ತಪ್ಪುಗಳಿಂದ ಇಡೀ ಸಂಘಟನೆಯನ್ನು ಅಳೆಯುವಂತಹದ್ದು ಅಥವಾ ಇಡೀ ವ್ಯವಸ್ಥೆಯನ್ನು ಅಳೆಯುವಂಥದ್ದು ಕೂಡ ಸರಿಯಲ್ಲ. ಆದ್ದರಿಂದ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಯಾವಾಗ ಅಧಿಕಾರವೇ ನಮ್ಗೆ ಪ್ರಮುಖ ಆಗಿರ್ತದೋ
ಆ ಸಂದರ್ಭದಲ್ಲಿ ನಾವು ಎಚ್ಚೆತ್ತುಕೊಳ್ಬೇಕಾಗುವಂತಹದ್ದು ಮತ್ತು ನಾವು ಬದಿಗೆ ಸರಿಯುವಂತಹದ್ದು. ಯಾಕಂದ್ರೆ ನಾನು ಈಗಾಗಲೇ ಹೇಳಿದೆ, ನನಗೆ ಸಾಮಾಜಿಕ ಸ್ಥಾನವನ್ನು ಕೊಟ್ಟಿರುವಂತಹದ್ದು ಭಾರತೀಯ ಜನತಾ ಪಾರ್ಟಿ. ಆದ್ದರಿಂದ ವಿರೋಧ ಮಾಡುವ ಪ್ರಶ್ನೆ ಇಲ್ಲ. ಈಗ ಬದಿಗೆ ಸರಿಯುವಂತ. ಈಗ ಗ್ರಾಮ ಪಂಚಾಯಿತಿಗಳಲ್ಲೆಲ್ಲ ಪಾಪ್ಯುಲರ್ ಫ್ರಂಟ್ ಬೆಂಬಲಿತ ಇರುವಂತಹ SDP ಬೆಂಬಲ ಇರುವಂತಹ ಸದಸ್ಯರುಗಳು ಆಯ್ಕೆ ಆದಾಗ BJP ಬೆಂಬಲಿತ ಸದಸ್ಯರೆಲ್ಲ ಸೇರಿಕೊಂಡು ಆಡಳಿತ ಮಾಡಿದಂಥ ಬಹುತೇಕ ಉದಾಹರಣೆಗಳು ನಿಮಗೆ ಗೊತ್ತಿದೆ, ನೀವು ಅದರ ಬಗ್ಗೆ ಒಳ್ಳೆಯ ಜ್ಞಾನ ಇದೆ. ಅದು ಆವಾಗ ಕೂಡ ನೀವು ಯಾಕೆ ಆಕ್ಷೇಪಗಳನ್ನು ಮಾಡಲಿಲ್ಲ? ನೀವು ಆವಾಗ ವಕ್ತಾರರಾಗಿದ್ದು ಸಮರ್ಥನೆ ಮಾಡ್ತಾ ಇದ್ರಲ್ವಾ? ಇಲ್ಲ, ಎಲ್ಲಿಯೂ ಕೂಡ ಸಮರ್ಥನೆ ಮಾಡುವಂತ ಪ್ರಶ್ನೆಗಳು ಯಾವುದು ಸರಿಯಾಗಿರ್ತದೆ ಅದನ್ನು ನಾವು ವಿರೋಧ ಮಾಡಬೇಕಾಗುವಂತಹದ್ದು. ಒಂದೆರಡು ದಿವಸಗಳ ಹಿಂದೆ ಬಹುಶಃ ಕೈಕಂಬ ಪಂಚಾಯತ್ನಲ್ಲೂ ಕೂಡ ಅಲ್ಲಿ ಚುನಾವಣೆಗಳು ನಡೆದಾಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಅನೇಕ ಕಾರ್ಯಕರ್ತರು ಕಾಂಗ್ರೆಸ್ ಅನ್ನು ಬೆಂಬಲ ಮಾಡಿದ್ರು. ಯಾಕಂದ್ರೆ PFI ಬಂದ್ರೆ ಆ ಜನಸೇವೆ ಇರ್ಬೋದು ಅಥವಾ ದೇಶದ ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ಇದಕ್ಕೆ ಧಕ್ಕೆ ಆಗ್ತವೆ ಅನ್ನುವ ಭಾವನೆಗಳಿಂದ ಅವರು ಆ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಾಗ ನಾನು ಅದನ್ನು ಸರಿ ಅನ್ನುವಂತ ಭಾವನೆ ಕೂಡ ನನ್ನದು. ಈ ಹಿಂದೆ ಅನೇಕ ಕಡೆಗಳಲ್ಲಿ ಕಾಂಗ್ರೆಸ್ ಕೂಡ PFI ನೊಂದಿಗೆ ಸೇರಿರುವಂತಹದ್ದು, ಭಾರತೀಯ ಜನತಾ ಪಾರ್ಟಿ PFI ನೊಂದಿಗೆ ಸೇರಿರುವಂತಹದ್ದು ತುಂಬಾ ಕಡಿಮೆ ನಂಗೆ ಗೊತ್ತಿರುವ ಹಾಗೆ. ಒಂದು ಅಲ್ಲಿಯ ತುಂಬಾ ಗ್ರಾಮ ಪಂಚಾಯತ್ ಅಥವಾ ತಾಲೂಕು ಪಂಚಾಯತ್ ಮಟ್ಟದಲ್ಲಿ ಇರ್ಬೋದು. ಅಲ್ಲ, ಈಗ ಸರ್ವೇ ಸಾಧಾರಣವಾಗಿ ಎಲ್ರಿಗೂ ಗೊತ್ತಿರೋದಂತ ಹೇಳಿದ್ರೆ SDP ಹೆಚ್ಚೆಚ್ಚು ಓಟ್ ಪಡೆದುಕೊಂಡಷ್ಟು ಕಾಂಗ್ರೆಸ್ ವೀಕ್ ಆಗ್ತದೆ. ಕಾಂಗ್ರೆಸ್ ವೀಕ್ ಆದಷ್ಟು BJPಗೆ ಓಟ್ಗಳು ಅಂದ್ರೆ ಗೆಲ್ಲುವ ಅಂತರ ಜಾಸ್ತಿ ಆಗ್ತದೆ. ಹಾಗಾಗಿ ಸಹಜವಾಗಿ ಶತ್ರುವಿನ ಮಿತ್ರ ಎನ್ನುವಂಥದ್ದು ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಗೊತ್ತಿರುವಂತ ಭಾರತೀಯ ಜನತಾ ಪಾರ್ಟಿ ಬೆಂಬಲಿಸುವ ಪ್ರಶ್ನೆ ಬರೋದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ಸಿನ ಮತಗಳು SDP ಹೋದ್ರೆ ಲಾಭವೇ ಹೊರತು ಭಾರತೀಯ ಜನತಾ ಪಾರ್ಟಿಯ ಮತಗಳು SDP ಹೋದ್ರೆ ನಷ್ಟವೇ ಆಗುವಂತದ್ದು. ಅಲ್ಲ SDP ಹೋಗುದಿಲ್ಲ ಮತಗಳು ಭಾರತೀಯ ಜನತಾ ಪಾರ್ಟಿ ಮತಗಳನ್ನು SDP ಕದಿಯುವುದಿಲ್ಲ. ಅದು ಕದಿಯುವಂಥದ್ದು ಕಾಂಗ್ರೆಸ್ಸಿನ ಮತಗಳನ್ನು. ಕಾಂಗ್ರೆಸ್ ಎದುರಾಳಿಗೆ ಆಗಿರೋದ್ರಿಂದ ನಿಮಗೆ SDP ಎಷ್ಟು ಮತಗಳನ್ನು ಕಸಿದಷ್ಟು BJPಗೆ ಲಾಭ ಆಗುವಂಥದ್ದು. ಹಾಗಾಗಿ ಅವರಿಗೆ ಬಗ್ಗೆ ಸಾಫ್ಟ್ ಕಾರ್ನರ್ಗಳನ್ನ ನೀವು ತಗೊಳ್ತೀರಿ ಅಂತ? ಇಲ್ಲ, ಖಂಡಿತವಾಗಿಯೂ ಅಂತ ಉದಾಹರಣೆಗಳು ಇಲ್ಲ. ಅಲ್ಲ, ಉದಾಹರಣೆಗಳು ತುಂಬಾ ಬೇಕಾದಷ್ಟು ಇದೆ. ತುಂಬಾ ಈ ಪಂಚಾಯತ್ ಮಟ್ಟಗಳಲ್ಲಿ ನಾನು ಅದನ್ನು ಹೇಳಿದೆ. ಗ್ರಾಮ ಪಂಚಾಯತ್ ಯಾಕಂತ ಹೇಳಿದ್ರೆ ತುಂಬಾ ಸಣ್ಣ ವ್ಯಾಪ್ತಿ ಇರುವಂತಹದ್ದು, ಅಲ್ಲಿಯ ವ್ಯವಸ್ಥೆಯನ್ನು ನೋಡಿಕೊಂಡು ಅವರು ಹೊಂದಾಣಿಕೆಯನ್ನು ಮಾಡ್ಕೊಂಡಿರಬಹುದು. ಆದ್ರೆ ಪಕ್ಷದ ಸಂವಿಧಾನದಲ್ಲಿ ಅಂತ ಯಾವುದೇ ರೀತಿಯ ಸಮರ್ಥನೆಯೂ ಇಲ್ಲ ಅದಕ್ಕೆ. ಪ್ರಭುಗಳೇ, ಧನ್ಯವಾದಗಳು. ನಿಮ್ಮ ಜೊತೆ ಇನ್ನಷ್ಟು ರಾಜಕೀಯದ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಿದೆ. ಈಗ ಒಂದು ಪುಟ್ಟ ವಿರಾಮದ ಬಳಿಕ ತಿರುಗುಬಾಣ ಮತ್ತೆ ಮುಂದುವರಿತದೆ. ವಿರಾಮದ ಬಳಿಕ ತಿರುಗುಬಾಣಕ್ಕೆ ಮತ್ತೆ ಸ್ವಾಗತ. ಪ್ರಭುಗಳೇ, ನೀವು ರಾಜಕೀಯದ ಬಗ್ಗೆ ತುಂಬ ಹೇಳಿದ್ರಿ. ನಿಮ್ಮ ಇತ್ತೀಚಿನ ಒಂದು ಹೊಸದಾದಂತಹ ಧಾರ್ಮಿಕ ಕ್ಷೇತ್ರದಲ್ಲಿ ನಿಮ್ಮ ಬೆಳವಣಿಗೆ ಅಥವಾ ನಿಮ್ಮ ಸೇವೆಗಳು ಮಾಡಲಿಕ್ಕೆ ಕಾಣ್ತಾ ಇದೆ. ನೀವು ಇಲ್ಲಿನ ನಿಮ್ಮ ಸಮುದಾಯದ ಇರ್ಬೋದು, ಈ ಭಾಗದ ಒಂದು ಪರಮೋಚ್ಚ ಪುಣ್ಯಕ್ಷೇತ್ರ ಶ್ರೀ ವೆಂಕಟರಮಣ ದೇವಸ್ಥಾನ ಬೀದಿದ್ದು, ಅಲ್ಲಿಯ ಧಾರ್ಮಿಕ ಟ್ರಸ್ಟಿಗಳಾಗಿ ನೀವು ಆಯ್ಕೆಯಾಗಿದ್ರಿ ಬಹಳ ಬಹುಮತದಿಂದ. ಹೇಗನ್ನಿಸ್ತಾ ಇದೆ ನಿಮಗೆ? ಅದರ ಅನುಭವದ ಬಗ್ಗೆ ಸ್ವಲ್ಪ ಹೇಳಿ, ಹೇಗಾಯಿತು ಅಂತ. ದೇವರ ಪ್ರೇರಣೆ ಮತ್ತು ದೇವರು ನನಗೆ ಅದೇ ರೀತಿ ಆಶೀರ್ವಾದ ಮಾಡಿರುವಂತಹದ್ದು. ಯಾಕಂತ ಹೇಳಿದ್ರೆ ಯಾವುದೇ ವ್ಯಕ್ತಿ ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಾಗ ಅವನ ಆ ಕಾರ್ಯವ್ಯಾಪಿ ವಿಸ್ತಾರ ಆಗ್ತಾ ಹೋಗ್ತದೆ. ಅದೇ ರೀತಿಯಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ನಾನು ಅಲ್ಲಿಂದ ವೆಂಕಟರಮಣ ದೇವಸ್ಥಾನದ ಹಲವು ದಶಕಗಳಿಂದಲೇ ಸ್ವಯಂ ಸೇವಕನಾಗಿದ್ರೂ ಸಹ ಆಡಳಿತ ಮಂಡಳಿಯಲ್ಲಿ ನಾನು ಯಾವುದೇ ರೀತಿಯ ಉತ್ಸಾಹವನ್ನು ನಾನು ಇಟ್ಕೊಂಡಿರ್ಲಿಲ್ಲ, ಆಕಾಂಕ್ಷೆಯನ್ನು ಇಟ್ಕೊಂಡಿರ್ಲಿಲ್ಲ. ಆದರೆ ಕಳೆದ 6-7 ತಿಂಗಳ ಹಿಂದೆ ಅಲ್ಲಿಯೇನು ಮುಕ್ತೇಶ್ವರರ ನೇಮಕಗಳಾಯಿತು. ಆ ಸಂದರ್ಭದಲ್ಲಿ ಭಗವಂತನ ಪ್ರೇರಣೆಯಿಂದ ನಾನಲ್ಲಿ ಸ್ಪರ್ಧೆಯನ್ನು ಮಾಡಿದೆ. ಜನ ತುಂಬಾ ಒಳ್ಳೆಯ ರೀತಿಯಲ್ಲಿ ಪ್ರೀತಿ, ವಿಶ್ವಾಸ, ಭರವಸೆಗಳಿಂದ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಖಂಡಿತವಾಗಿಯೂ ರಾಜಕೀಯದಿಂದ ಸಂಪೂರ್ಣ ವಿಮುಖವಾಗಿರುವಂತಹ ಕ್ಷೇತ್ರ ಮತ್ತು ಜನರು ನನ್ನ ಮೇಲೆ ಏನು ವಿಶ್ವಾಸವನ್ನು ಇರಿಸಿಕೊಂಡಿದ್ದಾರೆ ಅದಕ್ಕೆ ಚ್ಯುತಿಬಾರದ ರೀತಿಯಲ್ಲಿ ಅವರಿಗೆ ಅದಕ್ಕೆ ಪೂರಕವಾಗಿ ನಾನು ಕೆಲಸ ಮಾಡಬೇಕಾದಂತಹ ಜವಾಬ್ದಾರಿ ಕೂಡ ನನ್ನಲ್ಲಿದೆ.
ಆ ಶಕ್ತಿಯನ್ನು ಆ ಭಗವಂತ ಕೊಡ್ತಾನೆ ಅನ್ನುವಂಥ ನಂಬಿಕೆ ಕೂಡ ನನಗಿದೆ. ಆದರೆ ಧಾರ್ಮಿಕ ಕ್ಷೇತ್ರದಲ್ಲಿ ನಮ್ಮ ಸಮಾಜ ಜೊತೆಗೆ ನಮ್ಮ ಯಾಕಂತ ಹೇಳಿದರೆ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ ಅಂತ ಹೇಳಿದರೆ ಒಂದು ಸಮಾಜಕ್ಕೆ ಮುಖದ ರೀತಿಯಲ್ಲಿ ಗುರುಸ್ಥಾನದಲ್ಲಿ ಇರುವಂತಹದ್ದು. ಆದ್ದರಿಂದ ಉಳಿದ ಸಮಾಜಗಳನ್ನು ಕೂಡ ಗಣನೆಗೆ ತೆಗೆದುಕೊಂಡು ಯಾವ ರೀತಿಯಲ್ಲಿ ನಮ್ಮ ಸಮಾಜದ ಸಮಾಜ ಬಾಂಧವರಿಗೆ ಏನು ನಾನು ಸೇವೆಗಳನ್ನು ಮಾಡಬಲ್ಲೆ ಮತ್ತು ವಿಶೇಷವಾಗಿ ವೆಂಕಟರಮಣ ದೇವಸ್ಥಾನದಲ್ಲಿ ಧಾರ್ಮಿಕ ಚಟುವಟಿಕೆಗಳಿರ್ಬೋದು, ಸಾಮಾಜಿಕ ಚಟುವಟಿಕೆಗಳಿರ್ಬೋದು, ಯಾವ ರೀತಿಯಲ್ಲಿ ನಾವು ಮಾಡಬಹುದು ಅನ್ನುವಂಥ ಒಳ್ಳೆಯ ಮನೋಭಾವನೆ ಇರುವಂತಹ ಒಂದು ಟೀಮ್ ಇವತ್ತು ಇದೆ. ಖಂಡಿತವಾಗಿಯೂ ಒಳ್ಳೆ ರೀತಿಯಲ್ಲಿ ನಾವು ಯಶಸ್ವಿ ಆಗ್ತೇವೆ ಅನ್ನೋದು ಭರವಸೆ. ಅಭಿನಂದನೆಗಳು. ನೀವು ಆ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದ್ರಿ, ಅಂದ್ರೆ ಒಂದು ದೊಡ್ಡ ಮಟ್ಟದ ಚುನಾವಣೆ ಸಮುದಾಯದಲ್ಲಿ. ಆವಾಗ ನಿಮಗೆ ಯಾವ ರೀತಿ ಬೆಂಬಲಗಳು ಬಂತು? ಉದಾಹರಣೆ ವೇದವಾಸ ಕಾಮತರು ಶಾಸಕರಾಗಿದ್ದರು, ಅವರ ಬೆಂಬಲ ಹೇಗೆ ಬಂತು ಮತ್ತೆ ಹೇಗೆ ಯಾವ ರೀತಿ ಗೆದ್ರಿ ಅದರ ಬಗ್ಗೆ ಹೇಳ್ಬೋದು? ಖಂಡಿತವಾಗಿ ಅಲ್ಲಿ ಧಾರ್ಮಿಕ ಕ್ಷೇತ್ರ ಅಂತೇಳಿ ರಾಜಕೀಯ ಇಲ್ಲ. ಆದ್ರಿಂದ ಶಾಸಕರು ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಪ್ರತಿಯೊಬ್ಬರಿಗೂ ಅವರದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳು ಇದೆ. ಅಲ್ಲಿ ಪಕ್ಷ ಅಥವಾ ಇನ್ನಿತರ ವಿಷಯಗಳು ಬರೋದಿಲ್ಲ. ಆದ್ರೆ ಪಕ್ಷದ ಮುಖಂಡರು ಬೆಂಬಲವನ್ನ ಸೂಚಿಸುವಂತದ್ದು, ಬೆಂಬಲವನ್ನ ಇಲ್ಲ ಹೇಳುವಂತದ್ದೆಲ್ಲ ಸಹಜವಾಗಿರ್ತದೆ. ಸಹಜವಾಗಿ. ಯಾಕಂತ ಹೇಳಿದ್ರೆ ಇವತ್ತು ವೇದವ್ಯಾಸ ಕಾಮತ್ ಅವರು ಒಂದು ಜಾತಿಯ ಪ್ರಮುಖರಲ್ಲ, ಅಥವಾ ನಮ್ಮ ಒಂದು ಸಮಾಜದ ಎಲ್ಲಾ ಸದಸ್ಯರ ಪ್ರಮುಖರು ಕೂಡ ಅಲ್ಲ. ಅವರಿಗೆ ಅವರದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳು ಇರ್ತದೆ. ಆದ್ದರಿಂದ ಅವರು ಅಲ್ಲಿ 11 ಜನ ನಿಂತುಕೊಂಡಿರೋ 11 ಜನರಿಗೂ ಅವರೇ ಜನಪ್ರತಿನಿಧಿಗಳು. ಆದ್ದರಿಂದ ಸಹಜವಾಗಿ ಒಬ್ಬನಿಗೆ ಬೆಂಬಲ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅವರ ಅಭಿಪ್ರಾಯದಂತೆ ಅವರಿಗೆ ಯಾರು ಸರಿ ಕಂಡಿದ್ದಾರೆ ಅವರಿಗೆ ಅವರ ಬೆಂಬಲವನ್ನು ಕೊಟ್ಟಿರಬಹುದು. ಆದರೆ ನಾನು ಅಲ್ಲಿ ಸ್ಪರ್ಧೆಗೆ ನಿಂತಿರುವಂತಹದ್ದು ಭಗವಂತನ ಪ್ರೇರಣೆಯಿಂದ, ಮತ್ತು ಆ ಭಗವಂತ ಏನು ನನಗೆ ಆಶೀರ್ವಾದ ಮಾಡ್ತಾರೆ ಅದರ ಮೇಲೆ ನಿಂತಿರುವಂತದ್ದೇ ಹೊರತು ಯಾರದೇ ಶಕ್ತಿಯ ಅಥವಾ ಜನರ ನಿರೀಕ್ಷೆಯಿಂದ ಅಥವಾ ಬೆಂಬಲದಿಂದ ಅಲ್ಲ. ಆದರೆ ಆ ಭಗವಂತ ನನಗೆ ಯಾವ ರೀತಿ ಪ್ರೇರಣೆ ಕೊಟ್ಟರೋ ಅದೇ ರೀತಿಯ ಸಮಾಜ ಬಾಂಧವರು ನನಗೆ ಅಲ್ಲಿ ಮುಕ್ತೇಶ್ವರನಾಗಿ ಆಯ್ಕೆ ಮಾಡಲಿಕ್ಕೆ ಜನರಿಗೆ ಕೂಡ ಪ್ರೇರಣೆ ಕೊಟ್ಟರು. ಒಳ್ಳೆಯ ಬಹುಮತದಿಂದ ನಾನಲ್ಲಿ ಆಯ್ಕೆ ಆಗಿದ್ದೇನೆ. ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಿದ್ದೇನೆ. ಮತ್ತು ಅಲ್ಲಿ ಮೊನ್ನೆಯ ಚುನಾವಣೆಯಲ್ಲಿ ಬೇರೆ ಬೇರೆ 11 ವ್ಯಕ್ತಿಗಳು ಯಾರು ನಿಂತರು ಅವರೆಲ್ಲರೂ ಕೂಡ ಸಹಕಾರ ನಮಗಿದೆ. ಈಗ ವೇದವ್ಯಾಸ ಕಾಮತ್ರು ಅಂದ್ರೆ ಅವರು ತಟಸ್ಥರಾಗಿದ್ರು, ಯಾರಿಗೂ ಪ್ರತ್ಯೇಕ ವಿಶೇಷವಾಗಿ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದ್ರಿ. ಆದರೆ ನಮಗೆ ಬಂದ ವರ್ತಮಾನ ಪ್ರಕಾರ ಇನ್ನು ನೀವೆಲ್ಲ ಇಂಡಿಪೆಂಡೆಂಟ್ ಆಗಿ ನಿಂತಿದ್ರಿ, ಇನ್ನೊಂದು ಎದುರಾಳಿ ಪಾರ್ಟಿಯವರು ಒಂದು ಗುಂಪು ಮಾಡಿಕೊಂಡು, ಅಂದರೆ ಅವರದೇ ಒಂದು ಪ್ಯಾನಲ್ ಮಾಡ್ಕೊಂಡು ನಿಂತಿದ್ರು. ಆ ಪ್ಯಾನಲ್ಗೆ ಅವರು ಸಪೋರ್ಟ್ ಮಾಡಿದ್ರು, ನಿಮಗೆ ಮಾಡಲಿಲ್ಲ ಅಂತ ನೀವೇ ಒಂದು ಕಡೆ ಹೇಳ್ಕೊಂಡಾಗ. ಖಂಡಿತವಾಗಿ ಹೌದು. ಯಾಕಂತ ಹೇಳಿದ್ರೆ ಇದ್ರಲ್ಲಿ ನಾನು ಮೊದಲೇ ಹೇಳಿದೆ, ಇಲ್ಲಿ ರಾಜಕೀಯ ಇಲ್ಲ ಅನ್ನುವಂಥದ್ದು. ಮತ್ತು ಪ್ರತಿಯೊಬ್ಬ ವ್ಯಕ್ತಿಗಳು ತನ್ನದೇ ಆಗಿರ್ತಕ್ಕಂತಹ ಅಭಿಪ್ರಾಯಗಳು ಇರ್ತದೆ. ಆದ್ದರಿಂದ ನನಗೆ ಸರಿ ಕಂಡದ್ದು ಮತ್ತೊಬ್ಬರಿಗೆ ಸರಿ ಕಾಣ್ಬೇಕೇಳಿ ಇಲ್ಲ. ಅವರಿಗೇನು ಸರಿ ಕಂಡಿದೆ ಅಥವಾ ಅವರು ಯಾರಲ್ಲಿ ಸಾಮರ್ಥ್ಯವನ್ನು ಗುರುತಿಸಿದ್ದಾರೆ ಅದನ್ನು ಅವರು ವ್ಯಕ್ತ ಮಾಡಿದ್ದಾರೆ. ಆದ್ದರಿಂದ ಅದರಲ್ಲಿ ವಿಶೇಷತೆ ಏನು ಇಲ್ಲ. ನಿಮ್ಮಲ್ಲಿ ಅವ್ರಿಗೆ ಸಾಮರ್ಥ್ಯವನ್ನು ಕಾಣಲಿಲ್ಲ. ಹಾಗಾಗಿ ಅಷ್ಟೇ. ಅದಕ್ಕೆ ನಿಮಗೆ ಬೇಸರ ಏನಿಲ್ಲ? ಖಂಡಿತವಾಗಿ ವಿಷಾದ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಅಭಿಪ್ರಾಯಗಳನ್ನು ನಾನು ಗೌರವಿಸ್ತೇನೆ. ಇದಾದ್ಮೇಲೆ ನನಗೆ ಈ ಹಿಂದೆ ಒಮ್ಮೆ ಆ ದೇವಸ್ಥಾನದ ಆಡಳಿತ ಮಂಡಳಿಯ ಕುರಿತಾಗಿ ಕೆಲವರು ಲೆಕ್ಕಪತ್ರಗಳು ಸರಿ ಇಲ್ಲ ಅಂತ RT ಹಕ್ಕಿನ ಅಡಿಯೆಲ್ಲ ಕೇಳಿದ್ರು, ಹೋರಾಟಗಳನ್ನೆಲ್ಲ ಅಂದರೆ ಮಾಡ್ತಾಯಿದ್ರು. ಬಹುಶಃ ವಿನಾಯಕ್ ಬಾಳಿಕ ನಿಮ್ಗೆ ಗೊತ್ತಿರ್ಬೋದು, ಅವರು BJPಯ ಸಕ್ರಿಯ ಕಾರ್ಯಕರ್ತ. ನೀವು ಅಲ್ಲಿ ಟ್ರಸ್ಟಿ ಆದ ಬಳಿಕ ನಿಮಗೆ ಅಲ್ಲಿಯ ವಿಚಾರಗಳೆಲ್ಲ ತಿಳಿದಿದ್ದರಿಂದ ಅಲ್ಲಿ ನಿಜವಾಗಿ ನಡೆದದ್ದೇನು, ಈ ಹೋರಾಟ ಮಾಡಿದ್ರಲ್ಲಿ ಸತ್ಯ ಇದೆಯಾ ಅಂತ ಏನು ಹೇಳ್ತೀರಿ? ಅಲ್ಲ, ಖಂಡಿತವಾಗಿಯೂ ಅಂತಹ. ಯಾಕಂತ ಹೇಳಿದ್ರೆ ದೇವಸ್ಥಾನ ಅಂತ ಹೇಳಿದರೆ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ. ಹೌದು. ಮತ್ತು ಈ ಹಿಂದೆ ಆಗಿರ್ತಕ್ಕಂಥ ಪ್ರತಿಯೊಬ್ಬ ಆಡಳಿತ ಮಂಡಳಿಯ ಸದಸ್ಯ ಕೂಡ ಇರ್ಬೋದು, ಯಾವತ್ತೂ ಕೂಡ ತನ್ನ ಏನು ಜವಾಬ್ದಾರಿ ಇದೆ ಇದರಿಂದ ವಿಮುಖರಾಗಲಿಲ್ಲ. ಮತ್ತು ಯಾವುದೇ ರೀತಿಯ ಲೆಕ್ಕಪತ್ರಗಳ ಗೊಂದಲ ಅಲ್ಲಿ ಇಲ್ಲ. ಯಾವುದೇ ರೀತಿಯ ಅಭಿಪ್ರಾಯ ಭೇದಗಳು ಇರ್ಬೋದು ಅಥವಾ ಹೊಂದಾಣಿಕೆಗಳ ಕೊರತೆಗಳು ಇರ್ಬೋದು, ಆದರೆ ಲೆಕ್ಕಪತ್ರಗಳಲ್ಲಿ ಯಾವುದೇ ರೀತಿಯ ತಪ್ಪುಗಳು ಅಲ್ಲಿಲ್ಲ. ಮತ್ತು ಎಲ್ಲವೂ ಸುಸೂತ್ರವಾಗಿ ಇರುವಂತಹದ್ದು. ಮತ್ತೆ ಅದರ ಬಗ್ಗೆ ಏನು ದೂರುಗಳು ದಾಖಲಾಗಿದೆ ಅಲ್ಲಿಯೂ ಕೂಡ ಸ್ಪಷ್ಟವಾಗಿ ಹೇಳುವಂತಹದ್ದು ದಾಖಲೆಗಳು ಇದೆ. ಯಾವುದೇ ರೀತಿಯ
ಅಲ್ಲಿ ವ್ಯತ್ಯಾಸ ಲೆಕ್ಕಪತ್ರಗಳ ಗೊಂದಲ ಇಲ್ಲ. ಅದು ಹೆಚ್ಚು ಕಮ್ಮಿ ಯಾವುದೂ ಆಗ್ಲಿಲ್ಲ. ಹಾಗಾದ್ರೆ ಇವರು ಹೋರಾಟ ಮಾಡಿದ್ದು ವಿನಾಯಕ್ ಬಾಳಿಗ ಅವರು ಅದರಲ್ಲಿ ಹುರುಳಿಲ್ಲ ಅಂತ ಆಯ್ತು. ನಾನು ತಪ್ಪು ಅಭಿಪ್ರಾಯ ಅಂತ ಹೇಳಿದ್ದೆ. ಹ. ಯಾಕಂತ ಹೇಳಿದ್ರೆ ಅಭಿಪ್ರಾಯಗಳು ತಪ್ಪಾದಾಗ ಸಹಜವಾಗಿ ಅವರ ಹಕ್ಕು ಮತ್ತು ಅವರ ಕರ್ತವ್ಯದಿಂದಾಗಿ ಅವರು ವಿರೋಧಗಳನ್ನು ಮಾಡ್ತಾರೆ. ಅಲ್ಲಿ ಸತ್ಯ ಎನ್ನುವಂತದ್ದು ಹೊರಗೆ ಬರಬೇಕಾದ್ರೆ ಮುಂಚೆ ಅವರು ಕೊಲೆಯಾಗಿ ಹೋದ್ರು. ಖಂಡಿತವಾಗಿ ಹೌದು, ಯಾವುದೇ ಕಾರಣಗಳು ಇರಬಹುದು. ಆದ್ರೆ ಅದನ್ನ ನೀವು ವಿರೋಧ ಮಾಡಲಿಲ್ಲ. ಅಂದ್ರೆ ಇದರ ಬಗ್ಗೆ ಒಬ್ಬ ಬಿಜೆಪಿ ಕಾರ್ಯಕರ್ತನೇ ಒಬ್ಬರು ಬಿಜೆಪಿ ನಾಯಕರು ಅವರು ಕೊಲೆಯಾದಾಗ ಸತ್ಯಾಸತ್ಯತೆ ಬಗ್ಗೆ ನೀವು ಒಂದು ಹೋರಾಟಗಳನ್ನು ಮಾಡಬೇಕಿತ್ತು ಅಥವಾ ಪ್ರೆಷರ್ ತರಬೇಕಿತ್ತು. ಅದೇನು ತರಲಿಲ್ಲ. ಕೊಲೆಯ ಸತ್ಯಾಸತ್ಯತೆಗಳನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ನಾವು ಯಾವುದೇ ಅಥಾರಿಟಿ ಅಲ್ಲ. ಆದರೂ ಜಾರಿಕೊಳ್ತಾ ಯಾವಾಗ ಕಾನೂನು ತನ್ನ ಹಿಡಿತದಿಂದ ಹೊರಗೆ ಬಂದಾಗ ಅಥವಾ ತನ್ನ ತನಿಖೆಯಿಂದ ವಿಮುಖನಾದಾಗ ನಾವು ನಮ್ಮ ಕರ್ತವ್ಯವನ್ನು ಚಲಾಯಿಸಬಹುದು. ಯಾಕಂದ್ರೆ ಇವತ್ತು ತನ್ನದೇ ಆದ ಜಾಡಿನಲ್ಲಿ ಅದರ ತನಿಖೆಗಳು ನಡೀತಾ ಇದೆ. ಅದರ ತನಿಖಾ ಸಂಸ್ಥೆಗಳು ಆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಈ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ನಂಗಿದೆ. ಆದ್ರಿಂದ ಅದು ಸರಿಯಾದ ಜಾಡಿನಲ್ಲಿ ಹೋಗ್ತಾ ಇರಬೇಕಾದ್ರೆ ರಾಜಕೀಯ ಕಾರಣಕ್ಕೋಸ್ಕರವಾಗಿ ಅಥವಾ ನನ್ನ ಅಸ್ತಿತ್ವವನ್ನ ತೋರಿಸ್ಲಿಕ್ಕೋಸ್ಕರವಾಗಿ ಪ್ರತಿಭಟನೆ ಮಾಡುವಂತಹದ್ದು ಖಂಡಿತ ಸರಿಯಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಂತ ಹೇಳಿದ್ರೆ ವಿನಾಯಕ್ ಬಾಳಿಗೆ ಇರ್ಬೋದು ಅಥವಾ ಮತ್ತೊಬ್ಬ ಯಾವುದೇ ವ್ಯಕ್ತಿ ಇರ್ಬೋದು, ವ್ಯಕ್ತಿ ಹತ್ಯೆಯನ್ನ ನಾನು ಖಂಡಿತವಾಗಿ ಯಾವುದೇ ಕಾರಣಕ್ಕೆ ಸಮರ್ಥನೆಯನ್ನು ಮಾಡೋದಿಲ್ಲ. ಇಲ್ಲಿ ವಿನಾಯಕ್ ಬಾಳಿಗೆನ ತಪ್ಪು ಇದೆಯೋ ಇಲ್ಲವೋ ಅದು ಬೇರೆ ಸಂಗತಿ. ತಪ್ಪು ಇರಲಿ ಇಲ್ಲದೇ ಇರಲಿ, ಯಾರದೇ ಹತ್ಯೆ ಮಾಡುವಂತಹದ್ದು ಸರಿಯಲ್ಲ, ನನ್ನ ಸಮರ್ಥನೆಯೂ ಇಲ್ಲ ಅದಕ್ಕೆ. ನೀವು ಈ ರಾಜಕೀಯದಿಂದ ಹೊರತಾಗಿ ಸಂಘನಿಕೇತನದಲ್ಲಿ ಅಂದರೆ ಸಂಘದಲ್ಲಿ ಬಹಳಷ್ಟು ಕಾಲ ಈ ಗಣೇಶೋತ್ಸವ, ಸಾರ್ವಜನಿಕ ಗಣೇಶೋತ್ಸವವನ್ನು ಮಾಡಿಸ್ತಾ, ಅಂದರೆ ಸಂಘಟನಾ ರೂಪದಲ್ಲಿ ಮಾಡಿಸ್ತಾ ಬಂದ್ರಿ. 50ನೇ ವರ್ಷಕ್ಕೂ ನೀವೇ ಕಾರ್ಯದರ್ಶಿಯಾಗಿದ್ರಿ. 75ನೇ ವರ್ಷ ಆಚರಣೆ ಮಾಡುವಾಗಲೂ ನೀವೇ ಕಾರ್ಯದರ್ಶಿಯಾಗಿದ್ರಿ. ಏನು ಇದನ್ನು ಬಿಡಲಿಕ್ಕೆ ನಿಮಗೆ ಮನಸ್ಸಿಲ್ವಾ? ಖಂಡಿತವಾಗಿಯೂ ಅಲ್ಲ. ಯಾವಾಗ ಜನರು ಕಾರ್ಯಕರ್ತರು ನನ್ನ ಮೇಲೆ ವಿಶ್ವಾಸವನ್ನು ಇರಿಸಿಕೊಂಡಿದ್ದಾರೆ ಮತ್ತು ನನ್ನ ಜವಾಬ್ದಾರಿಯನ್ನು ಅರಿತುಕೊಂಡು ನಾನು ಕೆಲಸ ಮಾಡ್ತೇನೋ, ನನಗೆ ಜವಾಬ್ದಾರಿ ಏನು ಸಿಕ್ಕಿದೆ ಇದು ಹುದ್ದೆ ಅಲ್ಲ, ಜವಾಬ್ದಾರಿ. ಆದ್ದರಿಂದ ನಾನು ಅಲ್ಲಿ ಸಂಘನಿಕೇತನದಲ್ಲಿ ಕಾರ್ಯದರ್ಶಿ ಆಗುವ ಮೊದಲಿನಿಂದಲೂ ಅಲ್ಲಿ ಸಮಿತಿಯ ಸದಸ್ಯನಾಗೂ ಇದ್ದೆ. ನನ್ನ ವಿದ್ಯಾರ್ಥಿ ಜೀವನದಿಂದಲೇ ಆ ಸಂಘನಿಕೇತನ ಗಣೇಶೋತ್ಸವದ ಚಟುವಟಿಕೆಗಳನ್ನು ಸಕ್ರಿಯನಾಗಿದ್ದೆ. 2 ವರ್ಷ ರಾಜಕೀಯ ಕಾರಣಗಳಿಂದಾಗಿ ಅಲ್ಲಿ ಗಣೇಶೋತ್ಸವವನ್ನು ಸಂಘನಿಕತೆಯನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಸಿಗದಿರುವ ಸಂದರ್ಭದಲ್ಲಿ ಪಕ್ಕದ ಆವರಣದಲ್ಲಿ ನಾವು ಮಾಡಿದಾಗ, ಯಾವ ರಾಜಕೀಯದು? ಸರ್ವಾಧಿಕಾರದ ವಿರುದ್ಧದ ಹೋರಾಟದ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಈ ದೇಶದಲ್ಲಿ ಹೇರಿಕೆ ಮಾಡುವ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ನಿರ್ಬಂಧವನ್ನು ಮಾಡಿತ್ತು. ಆ ಸಂದರ್ಭದಲ್ಲಿ ಸಂಘನಿಕೇತನವನ್ನ, ಯಾಕಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಭಾಗ ಕಾರ್ಯಾಲಯ ಅದೇ ಆವರಣದಲ್ಲಿ ಇತ್ತು. ಇಡೀ ಸಂಘನಿಕೇತನಕ್ಕೆ ಬೀಗವನ್ನು ಜಡಿದಿದ್ರು. ಅಲ್ಲಿ ಗಣೇಶೋತ್ಸವ ಮಾಡ್ಲಿಕ್ಕೆ ಅವಕಾಶಗಳು ಇರಲಿಲ್ಲ, ಕೃಷ್ಣ ಜನ್ಮಾಷ್ಟಮಿ ಮಾಡ್ಲಿಕ್ಕೆ ಅವಕಾಶಗಳು ಇರಲಿಲ್ಲ. ಆ ಸಂದರ್ಭದಲ್ಲಿಯೂ ಸಹ ನಮ್ಮ ಪ್ರಮುಖರು, ನಮ್ಮ ಸ್ವಯಂ ಸೇವಕರು ಪಕ್ಕದ ಆವರಣದಲ್ಲಿ ಗಣೇಶನ ಮೂರ್ತಿಯನ್ನು ಇರಿಸಿದ್ರು, ಪೂಜೆಗಳನ್ನು ಮಾಡಿದ್ರು, 5 ದಿನಗಳ ಪರ್ಯಂತ ಕಾರ್ಯಕ್ರಮವನ್ನು ಮಾಡಿದ್ರು. ಅದರಲ್ಲೂ ಕೂಡ ಆ ಸಂದರ್ಭದಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸಿದ್ದೆ. ಪ್ರತಿಯೊಂದು ಸಂದರ್ಭದಲ್ಲಿ ನನ್ನ ಜವಾಬ್ದಾರಿಯನ್ನು ಅರಿತುಕೊಂಡು ನಾನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆದ್ರಿಂದ ನಮ್ಮ ಪ್ರಮುಖರು ಮತ್ತು ನಮ್ಮ ಗಣೇಶೋತ್ಸವ ಸಮಿತಿ ನನ್ನ ಮೇಲೆ ವಿಶ್ವಾಸ ಇರಿಸಿಕೊಂಡು ನನಗೆ ಕೆಲಸ ಕಾರ್ಯಗಳನ್ನು ಮಾಡಿದರೆ ನಾನು ಅದನ್ನು ನಿಭಾಯಿಸಿಕೊಂಡು ಬರ್ತಾ ಇದ್ದೇನೆ. ಮತ್ತೆ ಗಣೇಶೋತ್ಸವ ಮಾತ್ರ ಅಲ್ಲ, ಇವತ್ತು ಶಾರದೋತ್ಸವ ಇದೆ ವೆಂಕಟರಮಣ ದೇವಸ್ಥಾನದಲ್ಲಿ, ಆಚಾರ್ಯ ಮಠ ವಠಾರದಲ್ಲಿ. ಅಲ್ಲಿಯೂ ಕೂಡ ಹಲವು ದಶಕಗಳಿಂದ ನಾನು ಕಾರ್ಯಕರ್ತ ಆಗಿದ್ದೇನೆ, ಅಲ್ಲಿ ಸಮಿತಿಯ ಸದಸ್ಯನಾಗಿದ್ದೇನೆ. ಇತ್ತೀಗ 100 ವರ್ಷ ಶತಮಾನೋತ್ಸವ ಸಮಿತಿಯನ್ನು ಮಾಡಿದ್ವಿ, ಅಲ್ಲಿಯೂ ಕೂಡ ನಾನು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ್ದೇನೆ. ಈ ರೀತಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ನಾನು ಬಾಲ್ಯದಿಂದ ತೊಡಗಿಸಿಕೊಂಡಿದ್ದೀನಿ ಮತ್ತು ನಾನು ಜವಾಬ್ದಾರಿಯುತವಾಗಿ ನಾನು ನಿರ್ವಹಣೆಯನ್ನು ಮಾಡಿದ್ದೀನಿ. ಈ ಕ್ಷೇತ್ರದಲ್ಲಿ ನಿಮಗೆ ಯಾರು ಸ್ಪರ್ಧಿಗಳಿಲ್ಲ, ಹಾಗಾಗಿ ಅದು ಉಳ್ಕೊಂಡಿದೆ. ಏನ್ ಹೇಳ್ತೀರಿ? ಖಂಡಿತವಾಗಿ ಯಾವಾಗ ಸಾಮಾಜಿಕವಾಗಿ ತೋರಿಕೆಗೆ ಯಾವ ಕ್ಷೇತ್ರಗಳು ಇರುವುದಿಲ್ವೋ ಅಲ್ಲಿ ಸಹಜವಾಗಿಯೇ ಸ್ಪರ್ಧೆಗಳು ಇರುವುದಿಲ್ಲ. ಉದಾಹರಣೆಗೆ ಒಂದು ಡ್ಯಾಮ್ ಅನ್ನು, ಅಣೆಕಟ್ಟನ್ನು ನಾವು ನೋಡ್ತೀವಿ. ಆ ಡ್ಯಾಮ್ ಅಲ್ಲಿ ಅಣೆಕಟ್ಟಿನ ಕೆಳಗಿನ ಕಲ್ಲು ಏನಿದೆ ಇದಕ್ಕೆ ಯಾರು ಸುಣ್ಣ ಬಣ್ಣ ಬಳಿಯುವುದೂ ಇಲ್ಲ, ಅದನ್ನು ಗುರುತಿಸುವುದೂ ಇಲ್ಲ. ಆದ್ರೆ ಆ ಅಣೆಕಟ್ಟಿನ ಮೇಲ್ಭಾಗದಲ್ಲಿ ಅದಕ್ಕೆ ಸುಣ್ಣ ಬಣ್ಣ ಬಳಿತಾರೆ, ವಿದ್ಯುತ್ ದೀಪ ಅಲಂಕಾರ ಮಾಡ್ತಾರೆ, ಜನ ಗುರುತಿಸ್ತಾರೆ, ಎಲ್ಲವನ್ನು ಮಾಡ್ತಾರೆ. ಹಾಗಾದ್ರೆ ಆದ್ರೆ ಅಲ್ಲಿ ಅಣೆಕಟ್ಟಿನ ಕೆಳಗಿನ ಕಲ್ಲು ಕೂಡ ನಾನು
ಕೂಡ ಸುಣ್ಣ ಬಣ್ಣ ಬಳಿಬೇಕು, ವಿದ್ಯುತ್ ದೀಪಗಳಿಂದ ಅಲಂಕೃತನಾಗಬೇಕು, ನಾನು ಜನರಿಗೆ ತೋರುವಂತಿರಬೇಕು ಅನ್ನಂತಿಲ್ಲ. ಅಣೆಕಟ್ಟಿನ ಕೆಳಭಾಗದಿಂದ ಮೇಲಕ್ಕೆ ಬಂದ್ರೆ ಆ ಸ್ಥಿತಿ ಏನಾಗ್ಬೋದು, ಅಣೆಕಟ್ಟು ಇರುವುದಿಲ್ಲ, ಮೇಲ್ಭಾಗನೂ ಇರುವುದಿಲ್ಲ. ಆದ್ದರಿಂದ ನಮ್ಮ ಸಾರ್ಥಕತೆ ಇರುವಂತಹದ್ದು ಮತ್ತೊಬ್ಬ ನಮ್ಮ ಮೇಲೆ ಏರಿಕೊಂಡು ಅವನು ಜನರಿಂದ ಗುರುತಿಸುವಂತಹದ್ದು ಮತ್ತು ಇದರ ಸದುಪಯೋಗ ಇಡೀ ಸಮಾಜಕ್ಕೆ ಸಿಗುವಂತಹದ್ದು, ಖಂಡಿತ ಅದರಲ್ಲೇ ಸಾರ್ಥಕತೆಯನ್ನು ಪಡೆಯುವಂತಹದ್ದು. ನಿಮ್ಮ ವಿಮರ್ಶೆ ಅಥವಾ ವಿಶ್ಲೇಷಣೆಯಿಂದ ನಮ್ಗೆ ಏನ್ ಅರ್ಥ ಆಗ್ತದೆ ಹೇಳಿದ್ರೆ, ನೀವೆಲ್ಲ ನಿಮ್ಮಂಥವ್ರು ಏನು ಆಣೆಕಟ್ಟಿನ ಕೆಳಭಾಗದ ಕಲ್ಲುಗಳು ಸುಣ್ಣ ಬಣ್ಣ ಇರುವುದಿಲ್ಲ, ಆಮೇಲೆ ಮೇಲ್ಭಾಗದ ಕಲ್ಲುಗಳು ಈ ಶಾಸಕ ಭರತ್ ಶೆಟ್ಟರ್ ಇರ್ಬೋದು, ವೇದವ್ಯಾಸ ಕಾಮತ್ ಇರ್ಬೋದು, ಸಂಜೀವ ಮಠಂದರು ಇರ್ಬೋದು, ಇಂಥವರೆಲ್ಲ ಬಣ್ಣ ಹಾಕಿದ ಕಲ್ಲುಗಳು, ವ್ಯತ್ಯಾಸ ಏನಿಲ್ಲ, ಕಾಣ್ಲಿಕ್ಕೆ ಸಿಗ್ತಾರೆ ಅಂತ ಅಷ್ಟೇ. ನಾನು ಯಾವ ರೀತಿ ವ್ಯಕ್ತಿಗತವಾಗಿ ನಾನು ಹೇಳಿರುವಂತ ಬಿಜೆಪಿ ಖಂಡಿತವಾಗಿಯೂ ಕೂಡ ಒಂದು ಅಣೆಕಟ್ಟಿಗೆ ಕೆಳಭಾಗವೂ ಇರಬೇಕು, ಮೇಲ್ಭಾಗವೂ ಇರಬೇಕು. ಆದರೆ ಮೇಲ್ಭಾಗ ಇಲ್ಲದಿದ್ರೆ ಕೆಳಭಾಗಕ್ಕೆ ಏನು ವ್ಯತ್ಯಾಸಗಳು ಆಗೋದಿಲ್ಲ. ಆದ್ರೆ ಕೆಳಭಾಗ ಇಲ್ಲದಿದ್ರೆ ಮೇಲ್ಭಾಗ ಕುಸಿದು ಬೀಳುವಂತಹದ್ದು. ಆದ್ದರಿಂದ ನಮ್ಮ ಸಾರ್ಥಕತೆ ಇರುವಂತಹದ್ದು ಆ ಕೆಳಭಾಗದಲ್ಲಿ ಅಡಿಪಾಯ ಇರುವಂತಹದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಮೇಲ್ಭಾಗದಲ್ಲಿ ವ್ಯತ್ಯಾಸಗಳು ಯಾವುದೇ ರೀತಿ ಇರಬಹುದು, ಆದ್ರೆ ಕೆಳಭಾಗದಲ್ಲಿ ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಆ ಕೆಳಗಿನ ಕಲ್ಲುಗಳು ಅಡಿಪಾಯ ನಾವಾದ್ರೆ ಅದರಲ್ಲಿರುವಂತಹದ್ದು ಸಾರ್ಥಕತೆ, ಧನ್ಯತಾ ಭಾವನೆ ಆ ಮೇಲ್ಭಾಗದಲ್ಲಿ ಇರುವಂತವರಿಗೆ ಇರೋದಿಲ್ಲ. ಖಂಡಿತ ಖಂಡಿತ. ಈಗ ಈ ಧನ್ಯತಾ ಭಾವ ಅಣೆಕಟ್ಟುಗಳೆಲ್ಲ ಸರಿ, ಈಗ ಅಣೆಕಟ್ಟುಗಳೆಲ್ಲ ಸ್ವಲ್ಪ ಸೋರಿಕೆ ಆಗ್ತಾ ಇದೆ. ಈಗ ಮೊನ್ನೆ ಒಂದು ವೋಟರ್ ಗೇಟ್ ಹಗರಣ ಅಂತ ಹೇಳಿದ್ರಿ, ಎಲ್ಲ ಗೊತ್ತಿದ್ದಾಗೆ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡಲಿಕ್ಕೆ ಬಿಜೆಪಿಯ ಇವರು ಸಚಿವರಾದ ತಮ್ಮ ಇವರೆಲ್ಲ ಇದ್ದಾರೆ ಎನ್ನುವಂತ ಬಂದಿದೆ. ಇದು ನಿಮ್ಗೆ ಏನಿಸ್ತದೆ ವೋಟರ್ ಗೇಟ್ ಹಗರಣದಲ್ಲಿ ಸಂಚು? ಸಹಜವಾಗಿ ನಾನು ಈಗಾಗಲೇ ನಿಮ್ಗೆ ಹೇಳಿದೆ, ಯಾವಾಗ ನಮ್ಗೆ ಅಧಿಕಾರವೇ ಮುಖ್ಯವಾಗಿ ಇರ್ತದೋ, ಏನಕ್ಕೇನ ಪ್ರಕಾರೇಣ ನಾವು ಅಧಿಕಾರವನ್ನು ಪಡಿಬೇಕನ್ನುವ ಭಾವನೆಗಳು ನಮ್ಮ ನಾಯಕರಲ್ಲಿ ಬರ್ತದೋ, ಆವಾಗ ಈ ರೀತಿಯ ಯಾವ ರೀತಿಯಲ್ಲಿ ನಾವು ಮಾಡುವಂತಹದ್ದು, ಅದಕ್ಕೆ ಅಧಿಕಾರ ಗ್ರಹಣ ಮಾಡುವಂತಹದ್ದು ಅದೇ ಮುಖ್ಯ ಆಗ್ತದೆ ಹೊರತು ನಾವು ಹೋಗುವಂತಹ ದಾರಿ ನಾವು ಯೋಚನೆಯನ್ನು ಮಾಡೋದಿಲ್ಲ. ಆದ್ದರಿಂದ ಇವತ್ತು ನಮ್ಮಲ್ಲಿ ಅಧಿಕಾರ ಗ್ರಹಣ ಮಾಡಬೇಕಾದ್ರೆ ನಮ್ಮ ನೈತಿಕತೆ ಅಥವಾ ನಮ್ಮ ತತ್ವ ಆದರ್ಶಗಳು ಇದನ್ನು ನಾವು ಮನಸ್ಸಿಗೆ ಇರಿಸದ ಸಂದರ್ಭದಲ್ಲಿ ಈ ರೀತಿಯ ಆರೋಪಗಳು ಬರುವಂತಹದ್ದು. ಇವತ್ತು ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಡೀ ಒಂದು ಅವಧಿಯಲ್ಲಿ ಆಡಳಿತವನ್ನು ಮಾಡಿದ್ರು, ಒಂದೇ ಒಂದು ಕಪ್ಪು ಚುಕ್ಕೆ ಅವರ ಮೇಲೆ ಬಂದಿರಲಿಲ್ಲ. ಸೋತೋದ್ರಲ್ಲ, ಖಂಡಿತವಾಗಿ ಸೋತು ಹೋದಂತ ಹೇಳಿದ ತಕ್ಷಣ ಸೋತು ಹೋಗಿರುವಂತಹ ಅಧಿಕಾರ ಗ್ರಹಣದಲ್ಲಿ ಮಾತ್ರ ಇವತ್ತು ಕೂಡ ಜನಮಾನಸದಲ್ಲಿ ಅವರಿದ್ದಾರೆ. ವಿರೋಧ ಪಕ್ಷಗಳು ಕೂಡ ಗೌರವ ಕೊಡುವಂತಹ ವ್ಯಕ್ತಿಯ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅದೇ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು 7 ವರ್ಷಗಳಿಂದ ನಿರಂತರವಾಗಿ, ಅದಕ್ಕಿಂತಲೂ ಹಿಂದೆ ಸುಮಾರು 1.25 ದಶಕ ಮುಖ್ಯಮಂತ್ರಿಯಾಗಿ ಅವರು ಅಷ್ಟು ಸುದೀರ್ಘವಾಗಿ ಅವರು ನಾಯಕತ್ವ ವಹಿಸಿದ್ರು ಸಹ ಅವರ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಟೀಕೆಗಳು ಇರಬಹುದು, ಕಪ್ಪು ಚುಕ್ಕೆ ಇಲ್ಲ. ಸಾವಿನ ವ್ಯಾಪಾರಿ, ಅದನ್ನ ನಾನು ಹೇಳಿ, ಟೀಕೆಗಳು ಇದೆ, ಸಾಕಷ್ಟು ಟೀಕೆಗಳು ಇದೆ, ಆದ್ರೆ ಕಪ್ಪು ಚುಕ್ಕೆ ಇಲ್ಲ. ಆದ್ದರಿಂದ ಯಾವಾಗ ನಮ್ಗೆ ಜನಸೇವೆ ದೇಶ ಇದೇ ಪ್ರಮುಖವಾಗಿ ಇರ್ತದೋ ಮತ್ತು ನಮ್ಮಲ್ಲಿ ಯಾವುದೇ ವೈಯಕ್ತಿಕ ಆಕಾಂಕ್ಷೆಗಳು ಇರುವುದಿಲ್ವೋ, ಖಂಡಿತವಾಗಿ ಈ ರೀತಿಯ ಆಡಳಿತವನ್ನು ಕೊಡ್ಲಿಕ್ಕೆ ಈಗ ನಾನು ಕೇಳ್ತಾ ಇರೋದು ಚುಟುಕಾಗಿ ನಿಮ್ಮ ಅಭಿಪ್ರಾಯಗಳನ್ನ 2 ವಾಕ್ಯದಲ್ಲಿ ಉತ್ತರಿಸುವಂತದ್ದು. ಒಂದು ವಿಮರ್ಶೆ ದೃಷ್ಟಿಯಲ್ಲಿ ಈಗ ಇಬ್ಬರು ಹೇಗೆ ಅವರ ಏನು ಸಾಮ್ಯತೆ ಮತ್ತು ವ್ಯತ್ಯಾಸಗಳ ಬಗ್ಗೆ, ನಮ್ಮ ಕಲ್ಲಡ್ಕ ಪ್ರಭಾಕರ್ ಭಟ್ ಮತ್ತು BL ಸಂತೋಷ್ ಜಿ ಇವರ ಕಾರ್ಯವೈಖರಿ ಹೇಗಿರ್ತದೆ ನಿಮ್ಮ ದೃಷ್ಟಿಕೋನದಲ್ಲಿ, ಹೇಗೆ ಅನಿಸ್ತದೆ ಅಂತ? ಇಬ್ರು ಸಂಘದ ಪ್ರಮುಖ ನಾಯಕರಾಗಿದ್ದರು. ಖಂಡಿತವಾಗಿಯೂ ಅವರ ಸಾಮರ್ಥ್ಯವನ್ನು ಮೀರಿಕೊಂಡು ಇಬ್ಬರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಡಾಕ್ಟರ್ ಪ್ರಭಾಕರ್ ಭಟ್ ಇವರನ್ನ ನಾನು ಸುಮಾರು 4.5 ದಶಕಗಳಿಂದ ನಾನು ಬಲ್ಲೆ. ಅದೇ ರೀತಿ BL ಸಂತೋಷರು ಕೂಡ ನಮ್ಮದೇ ಜಿಲ್ಲೆಯವರು, ಅಂದ್ರೆ ಉಡುಪಿ ಜಿಲ್ಲೆಯವರು. ಅವರು ಕೂಡ ತಮ್ಮ ಯೌವನದಿಂದಲೇ ಸಂಘಟನೆಗೋಸ್ಕರ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತು ಒಳ್ಳೆಯ ರೀತಿಯಲ್ಲಿ ಕಾರ್ಯಕರ್ತರಿಗೆ ಮಾರ್ಗದರ್ಶನವನ್ನು ನೀಡಿ ಒಂದು ಸಂಘಟನೆಯನ್ನ ಅವರು ಕೂಡ ತಾವು ಹೇಳಿದ ಹಾಗೆ ಅಧಿಕಾರ ಗ್ರಹಣಕ್ಕೋಸ್ಕರ ಅವರು ಯೋಚನೆಗಳನ್ನು ಮಾಡಲಿಲ್ಲ, ಸಂಘಟನೆಯಿಂದ ಕಟ್ಟಿಕೊಂಡು ಹೋದರು. ನಾಯಕರನ್ನ ಅವರು ನಿರ್ಮಾಣ ಮಾಡಿದ್ರು. ಅದೇ ಕೆಲಸಗಳನ್ನು ಡಾಕ್ಟರ್ ಪ್ರಭಾಕರ್ ಭಟ್ ಅವರು ಅಷ್ಟೇ, ಅವರು ಎಲ್ಲಿಯೂ ಜನನಾಯಕರಾಗ್ಲಿಲ್ಲ, ಜನಪ್ರತಿನಿಧಿ ಆಗ್ಲಿಲ್ಲ, ಆದ್ರೆ ಜನಪ್ರತಿನಿಧಿಗಳನ್ನು ನಿರ್ಮಾಣ ಮಾಡಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಜನಪ್ರತಿನಿಧಿಗಳು ಭಾರತೀಯ ಜನತಾ ಪಾರ್ಟಿ ಆಯ್ಕೆ ಆಗ್ಬೇಕಾದ್ರೆ ಅವರ ಶ್ರಮ ಇದೆ ಅಲ್ಲ, ಖಂಡಿತವಾಗಿ ತುಂಬಾ ಹಿರಿದಾಗಿದೆ. ಈಗ ಆ ಕಡೆ ಹೋಗ್ತಾ ಇಲ್ವಂತ ಇವರೆಲ್ಲ ಜನಪ್ರತಿನಿಧಿಗಳು. ಹೌದದು, ವ್ಯತ್ಯಾಸಗಳು ಸಹಜವಾಗಿ ಇರುವಂತಹದ್ದು.
ಇವತ್ತು ಈ ದೇಶದಲ್ಲಿ ಶಾಶ್ವತ ಯಾವುದಂತ ಹೇಳಿದ್ರೆ ಬದಲಾವಣೆ ಮಾತ್ರ. ಇರಲಿ. ಪ್ರತಾಪ್ ಸಿಂಹ ನಾಯಕ್ ಮತ್ತು ಪ್ರತಾಪ್ ಸಿಂಹ ನಾಯಕ್ ಅಲ್ಲ, ಕ್ಷಮಿಸಿ, ಸಂಸದ ಪ್ರತಾಪ್ ಸಿಂಹ ಮತ್ತೆ ಸಂಸದ ನಳಿನ್ ಕುಮಾರ್ ಕಟೀಲ್, ಈ ಸಂಸದರಾಗಿ ಹೇಗೆ ಅವರ ಕಾರ್ಯವೈಖರಿ? ಸಂಸದರಾಗಿ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರು ಇಬ್ಬರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರು ಒಳ್ಳೆಯ ಸಂಘಟಕರು. ನಾನು ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯದರ್ಶಿ ಆಗಿರುವ ಸಂದರ್ಭದಲ್ಲಿ ಅವರು ಮಂಗಳೂರಿಗೆ ಸಂಘದ ವಿಸ್ತಾರಕರಾಗಿ ಬಂದಿರುವಂತಹದ್ದು. ಆ ದಿನಗಳಂದೇ ನಾನು ಅವರನ್ನು ಬಲ್ಲೆ. ಅವರು ತಮ್ಮ ಏನು ಸೀಮಿತ ಸಾಮರ್ಥ್ಯ ಇದೆ ಅದಕ್ಕೂ ಮೀರಿ ಅನೇಕ ಸಂದರ್ಭಗಳನ್ನು ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಮತ್ತು ವೀಕ್ನೆಸ್ ಅವ್ರದ್ದು ವೀಕ್ನೆಸ್ಗಳು ಯಾವ ರೀತಿ, ಯಾಕಂತ ಹೇಳಿದ್ರೆ ಯಾವುದೇ ವ್ಯಕ್ತಿಯ ವೀಕ್ನೆಸ್ ಇನ್ನೊಬ್ಬರ ಶಕ್ತಿ ಕೂಡ ಆಗಿರ್ಬೋದು. ಆದ್ದರಿಂದ ವ್ಯಕ್ತಿಯಲ್ಲಿ ವೀಕ್ನೆಸ್ ಅನ್ನು ಗುರುತಿಸುವಂತಹದ್ದು ಒಂದು ಸಮಾಜ ಸಂಘಟನಾ ಕೆಲಸ ಅಲ್ಲ. ಈಗ ಪ್ರತಾಪ್ ಸಿಂಹ ಸಂಸದರ ಬಗ್ಗೆ ಅವರ ಹೇಗಿರ್ತದೆ ಕಾರ್ಯವೈಖರಿ? ಪ್ರತಾಪ್ ಸಿಂಹ ಅವರದ್ದು ನನಗೆ ಹೆಚ್ಚಿನ ಪರಿಚಯ ಇಲ್ಲದೆ ಇರುವಂತಹದ್ದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಂದಿರುವಂತಹದ್ದು ಸಂಘಟನೆಗಳಲ್ಲಿ ನಂತರದ ದಿನಗಳಲ್ಲಿ ಗುರುತಿಸಿಕೊಂಡಿರುವವರು. ಅವರು ಕೂಡ ಅಲ್ಲಿ ಮೈಸೂರಿನಲ್ಲಿ ಅವರು ಅನೇಕ ಕೆಲಸ ಕಾರ್ಯಗಳನ್ನು ಸಾಧನೆಗಳನ್ನು ಮಾಡಿದ್ದಾರೆ ಮತ್ತು ಒಳ್ಳೆಯ ಮಾತುಗಾರರು ಮತ್ತು ವಿಮರ್ಶೆಗಳನ್ನು ಅವರು ಮಾಡ್ತಾರೆ. ಖಂಡಿತ. ಈಗ ABVP ಸಂಘಟನೆ ನೀವೆಲ್ಲ ಅದರಲ್ಲಿ ಕಾರ್ಯದರ್ಶಿ ಎಲ್ಲ ಆಗಿ ನಾಯಕರಾಗಿ ಬೆಳೆದವರು. ಆಗಿನ ಕಾಲದ ರೀತಿಯ ಸಂಘಟನೆ ಈಗಿನ ಕಾಲದ ಸಂಘಟನೆ ಹೇಗೆ ತುಂಬಾ ವ್ಯತ್ಯಾಸ ಕಾಣ್ತಾ ಇದೆ? ಖಂಡಿತವಾಗಿ ವ್ಯತ್ಯಾಸ, ಇದು ತಪ್ಪಲ್ಲ. ಯಾಕಂದ್ರೆ ಜನರ ಜೀವನ ಶೈಲಿ ಬದಲಾಗಿದೆ. ಹಿಂದೆ ಇರುವಂತಹ ಮಾನಸಿಕತೆ ಇವತ್ತಿನ ಹೊಸ ಜನಾಂಗದಲ್ಲಿ ಇಲ್ಲ. ಆ ದಿನಗಳಲ್ಲಿ ಆ ಶ್ರಮ, ಯಾಕಂದ್ರೆ ಆ ದಿನಗಳಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತನ್ನ ಕಟ್ಟಿ ಬೆಳೆಸುವಂತದ್ದು ತುಂಬಾ ದೊಡ್ಡ ಜವಾಬ್ದಾರಿ. ಇವತ್ತು ಅದಿಲ್ಲ. ಇವತ್ತಿನ ವಿದ್ಯಾರ್ಥಿಗಳು ರಾಜಕೀಯಕ್ಕೆ ಒಂದು ಏಣಿ, ಖಂಡಿತವಾಗಿ ಏಣಿ ಅಂತೇಳಿ ತಿಳ್ಕೊಳ್ಬಹುದು. ಆದ್ರೆ ಇದು ನಾಯಕತ್ವವನ್ನು ರೂಢಿಸಿಕೊಳ್ಳಿಕ್ಕೆ ಇದು ಒಂದು ಅವಕಾಶ. ನಾಯಕತ್ವಗಳನ್ನು ನಮ್ಮಲ್ಲಿ ನಾವು ಗಳಿಸಿದಾಗ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾವು ರಾಜಕೀಯ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸನ್ಮಾನ್ಯ ಅನಂತ್ ಕುಮಾರ್ ಅವರು, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ಅರವಿಂದ ಲಿಂಬಾವಳಿ ಅವರು, ಅದೇ ರೀತಿ ದತ್ತಾತ್ರೇಯ ಹೊಸಬಾಳಿ ಅವರು, ಎಲ್ಲರೊಟ್ಟಿಗೆ ನಾನು ಕೆಲಸ ಮಾಡಿರುವಂತಹ ಹೆಮ್ಮೆ ನಂಗಿದೆ. ಇವರೆಲ್ಲರ ಪ್ರೇರಣೆ ಅಂತೆ. ಯಾಕಂತ ಹೇಳಿದ್ರೆ ಅವರು ಮಂಗಳೂರಿಗೆ ಬಂದಾಗ ನಾವೇ ಜೊತೆಯಾಗಿ, ಅದು ಕೂಡ ದ್ವಿಚಕ್ರ ವಾಹನ ನಮ್ಮಲ್ಲಿ ಕೂಡ ಇಲ್ಲ. ಆ ಸಂದರ್ಭ ಸೈಕಲ್ ಅಲ್ಲಿ ಕೂಡ ಓಡಾಟ ಮಾಡಿರುವಂತದ್ದು. ನಂಗೆ ಇವತ್ತಿಗೂ ಹೆಮ್ಮೆ ಇದೆ ಅವರೊಟ್ಟಿಗೆ ನಾನು ಕೆಲಸ ಮಾಡಿದ್ದೆ. ಈಗ ABVP ಆ ಮಟ್ಟದಲ್ಲಿ ಇಲ್ಲ. ನಾನು ಅದನ್ನೇ ಹೇಳಿದೆ, ಜನರ ಜೀವನ ಶೈಲಿ ಬದಲಾಗಿದೆ. ಆದ್ರಿಂದ ಸಹಜವಾಗಿ ABVP ಅವರಿಗೆ ಏನ್ ಸಲಹೆ, ಯಾವ ರೀತಿ ಮಾಡ್ಬೇಕು ಅಂತ ಏನೋ ಸಲಹೆ ಇದ್ರೆ ಹೇಳ್ಬೋದು. ನನ್ನ ಸಲಹೆ, ಯಾವುದೇ ನೀವು ಕೆಲಸ ಕಾರ್ಯಗಳನ್ನು ಮಾಡಿ, ಆದ್ರೆ ಅದನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಯಾವುದೇ ರೀತಿ ಸಂಸ್ಥೆಗಳು ಇರ್ಬೋದು, ವಿದ್ಯಾಸಂಸ್ಥೆಗಳು ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಶೈಕ್ಷಣಿಕ ಸಂಸ್ಥೆಗಳನ್ನ ಅದರ ಆ ಒಂದು ಹಿರಿಮೆ ಏನಿದೆ ಅದಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ನಮ್ಮ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡಬೇಕು. ಯಾವುದೇ ರೀತಿಯ ಸಮಸ್ಯೆಗಳು ಬಂದಾಗ ಅದನ್ನು ನಿವಾರಣೆ ಮಾಡುವುದಕ್ಕೆ ಹೋಗಿ ಆ ಸಂಸ್ಥೆಯ ಹಿರಿಮೆಗೆ ಧಕ್ಕೆ ಮಾಡುವಂತದ್ದು ಸರಿಯಲ್ಲ. ಮತ್ತು ಯಾವುದೇ ವಿಷಯಗಳು ಇರ್ಬೋದು, ಮಾತುಕತೆಗಳಿಂದ ಪರಿಹಾರ ಮಾಡಲಿಕ್ಕೆ ಸಾಧ್ಯ. ಒಂದು ಸಂದರ್ಭದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಹೋರಾಟದ ವಾತಾವರಣವನ್ನು ನಿರ್ಮಾಣ ಮಾಡಿರುವಂತದ್ದು. ಶೈಕ್ಷಣಿಕ ಸಮಸ್ಯೆಗಳ ಜೊತೆಗೆ ರಾಷ್ಟ್ರೀಯ ವಿಚಾರಗಳನ್ನು ಮುಂದಿರಿಸಿಕೊಂಡು ಅಸ್ಸಾಮಿನಲ್ಲಿ ಸಮಸ್ಯೆಗಳು ಇದ್ದಿರ್ಬೋದು, ಕಾಶ್ಮೀರದ ಸಮಸ್ಯೆಗಳಿರ್ಬೋದು, ಶ್ರೀಲಂಕಾದ ಸಮಸ್ಯೆಗಳಿರ್ಬೋದು, ಇವೆಲ್ಲ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿರುವಂತದ್ದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ತನ್ನ ಶೈಕ್ಷಣಿಕ ಕೆಲಸ ಕಾರ್ಯಗಳ ಜೊತೆಗೆ ಇವೆಲ್ಲವನ್ನು ಮಾಡಿತ್ತು. ಇವತ್ತು ಬದಲಾದ ಈಗ ಕೇಂದ್ರದಲ್ಲೂ ಅವರದೇ ಆಡಳಿತ, ಅಂದ್ರೆ ಬಿಜೆಪಿ ಆಡಳಿತ, ರಾಜ್ಯದಲ್ಲೂ ಆಡಳಿತ. ಇನ್ನು ABVP ಅಷ್ಟು ಸ್ಟ್ರಾಂಗ್ ಇದ್ರೇನು ಇಲ್ಲದಿದ್ರೇನು ಉಲ್ಟವೇ ಆಗುದು. ಖಂಡಿತವಾಗಿಯೂ ಸಂಘಟನೆಗೂ ಅಧಿಕಾರಕ್ಕೂ ನಾವು ತುಲನೆಯನ್ನು ಮಾಡಬಾರ್ದು, ಹೋಲಿಕೆಯನ್ನು ಕೂಡ ಮಾಡಬಾರ್ದು. ಯಾಕಂತ ಹೇಳಿದ್ರೆ ನಾಯಕತ್ವ ಏನಿದೆ, ಆಡಳಿತ ಏನಿದೆ, ಅದರದೇ ಜಾಡಿನಲ್ಲಿ ಅದು ಹೋಗ್ತದೆ. ಮತ್ತು ಯಾವುದೇ ಸಂದರ್ಭದಲ್ಲಿ ನಮ್ಮದೇ ನಾಯಕರು ಇರ್ಬೋದು, ಅದನ್ನು ತಪ್ಪು ಮಾಡಿದಾಗ ಅವರನ್ನು ಎಚ್ಚರಿಸುವಂತ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಯಾವ ರೀತಿಯಲ್ಲಿ ಮಚ್ಚೇಂದ್ರನಾಥರು ತಮ್ಮ ಕಾರ್ಯದಿಂದ ವಿಮುಖರಾದಾಗ ಅವರ ಶಿಷ್ಯರಾಗಿದ್ದಂತ ಗೋರಕ್ಷನಾಥರು ಅವರನ್ನು ಎಚ್ಚರಿಸುವ ಕಾರ್ಯಗಳನ್ನು ಮಾಡಿದ್ರು. ಅದೇ ರೀತಿಯಲ್ಲಿ ನಮ್ಮ ನಾಯಕರು ತಮ್ಮ ಜವಾಬ್ದಾರಿಯಿಂದ ವಿಮುಖರಾದಾಗ, ಆತ್ಮವಿಸ್ಮೃತಿಯನ್ನು ಹೊಂದಿದಾಗ ಅವರನ್ನು ಎಚ್ಚರಿಸುವಂತಹ ಜವಾಬ್ದಾರಿ ಕಾರ್ಯಕರ್ತರದ್ದು. ಈಗ RSS ಕೂಡ ಈಗ ಬದಲಾವಣೆಗಳನ್ನು ಮಾಡಿಕೊಂಡಿದೆ. ಸ್ಟ್ರಕ್ಚರಲ್ ಅಂದ್ರೆ ಈಗ ಸಮವಸ್ತ್ರದಲ್ಲಿ ಬದಲಾವಣೆ ಆಗಿದೆ, ಬಟ್ ಕಾರ್ಯವೈಖರಿಯಲ್ಲೂ ಕೂಡ ಬದಲಾವಣೆ ಆಗಿದೆ ಅಂತ ಅನಿಸ್ತಾ ಇಲ್ವಾ?
ಬದಲಾವಣೆ ನಾನು ಆವಾಗಲೇ ಹೇಳಿದಾಗ ಬದಲಾವಣೆ ಅನ್ನುವಂಥದ್ದು ಮಾತ್ರ ಈ ದೇಶದ ಈ ವಿಶ್ವದಲ್ಲಿ ಶಾಶ್ವತ ಆಗಿರುವಂತಹದ್ದು ಮತ್ತು ಜನರ ಅಭಿಪ್ರಾಯಕ್ಕೆ ತಕ್ಕಂತೆ ಮತ್ತು ಅವಶ್ಯಕತೆಗೆ ತಕ್ಕಂತೆ ಬದಲಾವಣೆಗೆ ಆಗುವಂತದ್ದು ಸಹಜ. ಇವತ್ತು ಹಿಂದೂ ಧರ್ಮ ಶ್ರೇಷ್ಠ ಅಂತೇಳಿ ನಾನು ಹೇಳ್ತಾ ಇರೋದು ಯಾಕಂತ ಹೇಳಿದ್ರೆ ಬದಲಾವಣೆ ಮಾಡ್ಲಿಕ್ಕೆ ಅವಕಾಶ ಇರುವಂತಹದ್ದು ಹಿಂದೂ ಧರ್ಮದಲ್ಲಿ ಮಾತ್ರ. ಆದ್ದರಿಂದ ಈ ದೇಶದಲ್ಲಿ ಮಾತ್ರ ಇಲ್ಲಿ ಸಂಸ್ಕೃತಿ ತನ್ನಲ್ಲಿ ಅಳವಡಿಸಿಕೊಂಡಿರುವಂತಹದ್ದು ಹಿಂದೂ ಧರ್ಮವನ್ನ. ಧರ್ಮ ಅಂತ ಹೇಳಿದ್ರೆ ನಾನು ಜೀವನ ಪದ್ಧತಿ ಹೇಳ್ತಾ ಇರುವಂತದ್ದು, ಯಾವುದೇ ಪೂಜಾ ಪದ್ಧತಿಯನ್ನು ಅಲ್ಲ. ಈಗ ಆದ್ದರಿಂದ ಯಾವುದೇ ಬದಲಾವಣೆಯನ್ನು ಮಾಡ್ಲಿಕ್ಕೆ ಅವಕಾಶಗಳಿದೆ. ಆ ಬದಲಾವಣೆಗಳಿಂದ ನಾವು ಅಭಿವೃದ್ಧಿಯನ್ನು ಹೊಂದುದಿದ್ರೆ ಖಂಡಿತವಾಗಿ ಯೂನಿಫಾರ್ಮ್ ಸಮವಸ್ತ್ರದಲ್ಲಿ ಪ್ಯಾಂಟ್ ಬಂತು ಅಂತ ಒಂದು 5-6 ವರ್ಷಗಳಿಂದ, ಅದಕ್ಕಿಂತ ಮುಂಚೆ 10 ವರ್ಷಗಳಿಂದ ಬರ್ತಾ ಇದೆ. ಬದಲಾವಣೆ ಆಗಿದ್ದ ಅಥವಾ ನೀವೇನಾದ್ರೂ ಆ ಪ್ಯಾಂಟ್ ಹಾಕೊಂಡು ಹೋಗಿದ್ರಾ? ಖಂಡಿತವಾಗಿಯೂ ನಾನು ಚಡ್ಡಿಯನ್ನು ಧರಿಸಿಕೊಂಡು ಹೋದಾಗಲೂ ಹೆಮ್ಮೆ ಇದೆ. ಇವತ್ತು ಪ್ಯಾಂಟ್ ಅನ್ನು ಧರಿಸಿಕೊಂಡು ಹೋದಾಗ ಅದೇ ಹೆಮ್ಮೆಯಿಂದ ನಾನು ಹೋಗ್ತಾ ಇದ್ದೇನೆ. ನಾನು ಯಾವಾಗ ನಮ್ಮ ಸಂಘ ಕಾರ್ಯ ವಿಸ್ತಾರ ಆಯ್ತೋ, ಜನರ ಮಾನಸಿಕತೆಯಲ್ಲಿ ಬದಲಾವಣೆ ಆಯ್ತೋ, ಈ ಹಿಂದೆ ಮಧ್ಯ ಭಾರತದಲ್ಲಿ ಮತ್ತು ದಕ್ಷಿಣ ಭಾರತದ ಕೆಲವು ರಾಜ್ಯಗಳಲ್ಲಿ ಮಾತ್ರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರುವಂತಹ ಸಂದರ್ಭದಲ್ಲಿ ಸಂಘದ ನಿಕ್ಕರಿತ್ತು. ಯಾವಾಗ ಚಳಿ ಪ್ರದೇಶದಲ್ಲಿ ಕೂಡ ನಮ್ಮ ಕಾರ್ಯ ವಿಸ್ತಾರ ಆಯ್ತು ಮತ್ತು ಯುವ ಶಕ್ತಿ ದೊಡ್ಡ ಮಟ್ಟದಲ್ಲಿ ಸಂಘದತ್ತ ಹರಿದು ಬಂದು ಸಹಜವಾಗಿ ಬದಲಾವಣೆಗಳ ಅವಶ್ಯಕತೆ ಇತ್ತು. ಇದು ರಾತ್ರಿ ಹಗಲಾದ ಆಗಿರುವಂತಹ ಬದಲಾವಣೆ ಅಲ್ಲ. ಇದರ ಬಗ್ಗೆ ನಮ್ಮ ನಾಯಕರುಗಳು ಯೋಚನೆ ಮಾಡಿ ಇದರ ಸಾಧಕ ಬಾಧಕಗಳನ್ನ ಅಭಿಪ್ರಾಯವನ್ನು ಸಂಗ್ರಹ ಮಾಡಿಕೊಂಡು ಈ ಬದಲಾವಣೆಯನ್ನು ತಂದಿದ್ದಾರೆ. ಅವಶ್ಯಕತೆಗೆ ತಕ್ಕಂತೆ ಬದಲಾವಣೆ ಮಾಡುವಂತಹದ್ದು ಸರಿಯಾಗಿರತಕ್ಕಂತ ನಿರ್ಧಾರ. ಈಗ ಮೊದಲೆಲ್ಲ ಸಂಘ ಅಥವಾ ಚಡ್ಡಿ ಅಂತ ಹೇಳಿದ್ರೆ ಸಾರ್ವಜನಿಕವಾಗಿ ಯಾರು ಇಷ್ಟಪಡ್ತಾ ಇರಲಿಲ್ಲ. ಅಂದರೆ ಈಗ ಕಾರ್ಯಕರ್ತರು ಮುಖಂಡರು ಮಾತ್ರ. ಈಗ ಸಾಧಾರಣ ನಾನು ಸಂಘದಿಂದ ಬಂದವ ಅಂತ ಸಾಧಾರಣ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ. ಈ ಬದಲಾವಣೆಗೆ ಏನು ಕಾರಣ? ಸಹಜವಾಗಿ ಅಧಿಕಾರ ಬಂದಾಗ ಈ ಹಿಂದೆ, ಯಾಕಂದ್ರೆ ನಾನು ABPಯಲ್ಲಿ ಸಂಘದಲ್ಲಿ ಕೆಲಸ ಮಾಡಿರುವ ಸಂದರ್ಭದಲ್ಲಿ, ನಂತರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡಿರುವ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘದ ಪರಿವಾರ ಸಂಘಟನೆಗಳಲ್ಲಿ ಇರಲಿಲ್ಲ. ಅನಂತರ ದಿನಗಳಲ್ಲಿ ಪರಿವಾರ ಸಂಘಟನೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕೂಡ ಸೇರಿಕೊಂಡಿತ್ತು. ಸಹಜವಾಗಿ ಅಧಿಕಾರ ಇರುವಂತಹ ಸಂದರ್ಭದಲ್ಲಿ ಎಲ್ಲರ ಒಲವು ಅಧಿಕಾರ ಇರುವಂತಹ ಪಕ್ಷದತೆ ಇರ್ತದೆ. ಇವತ್ತು ಸಾಮಾನ್ಯ ಅಧಿಕಾರಿ ಇರಬಹುದು, ನೌಕರ ಇರಬಹುದು, ಅಥವಾ ಸಾಮಾನ್ಯ ಪ್ರಜೆ ಇರಬಹುದು, ಇವತ್ತು ಸಂಘ ಮತ್ತೆ ಬಿಜೆಪಿ ಅಂತಕೊಳ್ಳಿಕ್ಕೆ ಇಷ್ಟಪಡ್ತಾನೆ. 2 ನಂಬರ್ ಮಾಡುವವರು ಇರ್ಬೋದು, ಮರಳುಗಾರಿಕೆ ಮಾಡುವವರು ಇರ್ಬೋದು. ಖಂಡಿತವಾಗಿಯೂ ಎಲ್ಲರೂ, ನಾನು ಆವಾಗಲೇ ಹೇಳಿದಾಗೆ ಬೆಲೂನಲ್ಲಿ ಇವತ್ತು ದೊಡ್ಡ ಮಟ್ಟದ ಗಾಳಿ ತುಂಬಿದೆ, ವಿಸ್ತಾರ ಆಗಿದೆ, ಕಪ್ಪು ಚುಕ್ಕೆಗಳು ಜಾಸ್ತಿ ಆಗಿದೆ. ಈಗ ಕೆಲವೊಂದು ಪಕ್ಷದ ಬಗ್ಗೆ ಅಭಿಪ್ರಾಯ, ಆಮ್ ಆದ್ಮಿ ಪಕ್ಷದ ಬಗ್ಗೆ ಮತ್ತೆ ಪ್ರಜಾಕೀಯ ಪಕ್ಷದ ಬಗ್ಗೆ ಹೇಗೆ? ಇವತ್ತು ಹೊಸದಾಗಿ ರಾಜಕೀಯ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ಇವತ್ತು ಜನರವರು ಹೊಸದಾಗಿ ಬಂದಾಗ ಒಂದು ನಾವು ನೋಡುವ ಅನ್ನುವಂತ ಭಾವನೆಗಳು ಇರೋದ್ರಿಂದ ಆಮ್ ಆದ್ಮಿ ಇರುವುದು, ಪ್ರಜಾಕೀಯ ಇರ್ಬೋದು, ಇದರ ಬಗ್ಗೆ ಒಲವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ನನ್ನ ಮಟ್ಟಿಗೆ ಪ್ರಜಾಕೀಯಕ್ಕೇನು ಹೆಚ್ಚಿನ ರಾಜಕೀಯ ಭವಿಷ್ಯ ಇಲ್ಲ ಆಮ್ ಆದ್ಮಿಗೆ ಇರ್ಬೋದು. ಯಾಕಂದ್ರೆ ಉತ್ತರ ಭಾರತದಲ್ಲಿ ಇವತ್ತು ಅವರು ಯಶಸ್ಸನ್ನು ಕಾಣ್ತಾ ಇರುವ ಸಂದರ್ಭದಲ್ಲಿ ಯಾವಾಗ ಜನತೆ ಬದಲಾವಣೆಯನ್ನು ಬಯಸ್ತದೋ ಆವಾಗ ಪರ್ಯಾಯ ವ್ಯವಸ್ಥೆಗೆ ನೋಡ್ತದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಪರ್ಯಾಯ ಪಕ್ಷಗಳು ಇರೋದ್ರಿಂದ ಮತ್ತು ಉತ್ತರ ಭಾರತದಲ್ಲಿ ಪರ್ಯಾಯ ಪಕ್ಷಗಳ ಆಯ್ಕೆಗಳು ಕಡಿಮೆ ಇದ್ದಂತ ಸಂದರ್ಭದಲ್ಲಿ ಆಮ್ ಆದ್ಮಿ ಅದರ ಕ್ಲಿಕ್ ಆಯ್ತು. ಅದು ಅವಕಾಶಗಳನ್ನು ತನ್ನದಾಗಿಸಿ. ಬಜರಂಗ ದಳ ಮತ್ತು ಶ್ರೀರಾಮ ಸೇನೆಯಲ್ಲಿ ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಸಹಜವಾಗಿ ತನ್ನದೇ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಶ್ರೀರಾಮ ಸೇನೆಯ ಸಿದ್ಧಾಂತವೇ ಬೇರೆ ಮತ್ತು ಕಾರ್ಯವೈಖರಿಯೇ ಬೇರೆ, ಬಜರಂಗ ದಳದ ವೈಖರಿಯೇ ಬೇರೆ. ಖಂಡಿತ ನಾನು ಆವಾಗಲೇ ಹೇಳಿದೆ, ಪ್ರತಿಯೊಬ್ಬರ ಅಭಿಪ್ರಾಯಕ್ಕೆ ನಾನು ಗೌರವವನ್ನು ಕೊಡ್ತೇನೆ. ಅದು ಬೆಂಬಲ ಇದೆಯಾ ಅಂತ ನಾನು ಹೇಳುದು ಅಲ್ಲ, ಬೆಂಬಲ ಸಹಜವಾಗಿ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಸಂಘದ ಸ್ವಯಂ ಸೇವಕ ಮತ್ತು ಪರಿವಾರ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದೇನೆ. ಶ್ರೀರಾಮ ಸೇನೆ ಪರಿವಾರ ಸಂಘಟನೆಯ ಸದಸ್ಯ ಅಲ್ಲ. ಹಾಗಾಗಿ ಬಜರಂಗ ದಳಕ್ಕೆ ನಾನು ಬೆಂಬಲಿಗ ಯಾಕಂತ ಹೇಳಿದ್ರೆ ಅದಕ್ಕೆ ಉತ್ತರದಾಯಿತ್ವ ಇದೆ. ರಾಮಸೇನೆಗೆ ಉತ್ತರದಾಯಿತ್ವ ಯಾರು? ಅವರು ಹೋಗುವಂತ ನಾನು ಅದ ವ್ಯಕ್ತಿ, ತತ್ವಗಳು ಅಲ್ಲ, ಸಂಘಟನೆ ಅಲ್ಲ, ವ್ಯಕ್ತಿ.
ಆ ಉತ್ತರದಾಯಿತ ವ್ಯಕ್ತಿ ಆಗಿರೋದ್ರಿಂದ ಶ್ರೀರಾಮ ಸೇನೆಯ ಕೆಲಸಗಳು ಸರಿ ಇದ್ರೆ ನನ್ನ ಸಹಕಾರ ಅಥವಾ ನನ್ನ ಒಲವು ಇರ್ತದೆ ಹೊರತು ಅದಕ್ಕೆ ನಾನು ವೈಯಕ್ತಿಕವಾಗಿ ಬೆಂಬಲ ಇಲ್ಲ. ಬಜರಂಗ ದಳ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿ ಅದಕ್ಕೆ ಉತ್ತರದಾಯಿತ್ವ ಇದೆ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಚೌಕಟ್ಟಿನಲ್ಲಿ ಅದು ಕೆಲಸ ಮಾಡಿಕೊಂಡು ಬರ್ತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿವಾರ ಸಂಘಟನೆಗಳಲ್ಲಿ ಅದು ಒಂದು. ಈಗ ಒಂದೊಂದು ವಾಕ್ಯದಲ್ಲಿ ಹೇಳಬೇಕಾದಂಥದ್ದು ಅಭಿಪ್ರಾಯಗಳಷ್ಟೇ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಬಹುಶಃ ಈ ದೇಶ ಈ ಹಿಂದೆ ಕಂಡಿರ್ತಕ್ಕಂಥ ಧೀಮಂತ ನಾಯಕ. ಕಾಂಗ್ರೆಸ್ನ ಮುಖಂಡರಾದಂಥ ಅಧ್ಯಕ್ಷರಾದಂಥ ರಾಹುಲ್ ಗಾಂಧೀಜಿ ಅವಕಾಶಗಳನ್ನು ತನ್ನದೇ ಕಾರಣಗಳಿಂದ ಕಳೆದುಕೊಳ್ಳುತ್ತಿರುವಂತಹ ವ್ಯಕ್ತಿ. ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲ್ ತನ್ನ ಸೀಮಿತ ಅವಕಾಶಗಳನ್ನು ತನ್ನದಾಗಿಸಿಕೊಂಡು ಬೆಳೆದಿರುವಂತಹ BS ಯಡಿಯೂರಪ್ಪ ಈ ರಾಜ್ಯ ಕಂಡಿರುವಂತಹ ಅಪ್ರತಿಮ ಮುಖ್ಯಮಂತ್ರಿ ಮತ್ತು ಸನ್ಮಾನ್ಯ ದೇವರಾಜ್ ಅರಸು ಅನಂತರ ಜನಮಾನಸದಲ್ಲಿ ನೆಲೆಗೊಂಡಿರುವಂತಹ ಮಾಜಿ ಮುಖ್ಯಮಂತ್ರಿ. ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ DK ಶಿವಕುಮಾರ್ ತನ್ನದೇ ತಪ್ಪುಗಳಿಂದಾಗಿ ಪಕ್ಷದ ಕಾರ್ಯಕರ್ತರ ಮೇಲೆ ಹಿಡಿತ ಕಳೆದುಕೊಂಡು ಅವಕಾಶವನ್ನ ಕಳೆದುಕೊಳ್ತಾ ಇರುವಂತಹ ವ್ಯಕ್ತಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಾಷ್ಟ್ಯತನ ಮತ್ತು ಮೊಂಡುತನದಿಂದಾಗಿ ಇವತ್ತು ಜನರ ತಿರಸ್ಕಾರಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ. JR ಲೋಬೋ ಮಾಜಿ ಶಾಸಕ. ಜನಸ್ಪಂದನೆ ಇಲ್ಲದಿರುವಂತಹ ಮತ್ತು ಅಧಿಕಾರ ಒಂದು ತನ್ನ ಬಳಿ ಇದ್ದಾಗ ಸಹ ಅದನ್ನು ಜನರಿಗೆ ಉಪಯೋಗಿಸಿಕೊಳ್ಳದಿರುವಂತಹ ವ್ಯಕ್ತಿ. UT ಖಾದರ್ ಮಾಜಿ ಸಚಿವರು, ಕಾಂಗ್ರೆಸ್ ಶಾಸಕ, ಪ್ರಾಮಾಣಿಕ ಯುವ ನಾಯಕ. ಓಕೆ. MG ಹೆಗಡೆ ನಿಮ್ಮ ಹಿಂದೂ ಜಾಗರಣ ವೇದಿಕೆ ಕಾಲದ ಸ್ನೇಹಿತರು. ಎಲ್ಲಾ ಸಾಮರ್ಥ್ಯಗಳನ್ನು ಇದ್ರೂ ಸಹ ಏನು ಅವಕಾಶಗಳು ಸಿಗದಿರುವಂತವರು. ಶಾಸಕರಾದಂತಹ ವೇದವ್ಯಾಸ್ ಕಾಮತ್ ಯುವ ನಾಯಕ ಮತ್ತು ಇನ್ನೂ ಬೆಳಿಬೇಕಾಗಿರತಕ್ಕಂತಹ ನಾಯಕ. ಕಲಿಬೇಕಾದಂತ ಸಾಕಷ್ಟಿದೆ. ಅರವಿಂದ ಕೇಜ್ರಿವಾಲ್ ಆಮ್ ಆದ್ಮಿ ವರಿಷ್ಠ. ಜನರಿಗೆ ಒಂದು ರೀತಿಯ ಭಾವನಾತ್ಮಕವಾಗಿ ಬ್ರೈನ್ ವಾಶ್ ರೀತಿಯಲ್ಲಿ ಮಾಡಿಕೊಂಡು ಅಧಿಕಾರವನ್ನ ತನ್ನದಾಗಿಸಿಕೊಂಡಿದ್ದಾರೆ. ತೆನೆ ಹೊತ್ತ JDS ಕುಮಾರಸ್ವಾಮಿ HD ಪ್ರತಿಯೊಂದು ಸಂದರ್ಭದಲ್ಲಿ ಸಹ ಅವಕಾಶಗಳನ್ನ ಹುಡುಕಿಕೊಂಡು ಅದನ್ನು ತನ್ನದಾಗಿಸಿಕೊಂಡಿರುವಂತಹ ಚತುರ. ಮಾನ್ಯ ಮಾಜಿ ಪ್ರಧಾನಿ HD ದೇವೇಗೌಡರು ತನಗೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಎಲ್ಲಿ ಕೊರತೆಗಳು ಇದೆ ಆ ಕೊರತೆಗಳನ್ನ ನೀಗಿಸಿಕೊಂಡು ಅಧಿಕಾರವನ್ನ ಗಳಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು ತೋರಿಸಿಕೊಟ್ಟಿರ್ತಕ್ಕಂಥ. ಬಿಜೆಪಿ ಯುವ ಮೋರ್ಚಾ ಸಂದರ್ಭದಲ್ಲಿ ನೀವು ಕಾರ್ಯದರ್ಶಿ ಆಗಿದ್ದಾಗ ಅಧ್ಯಕ್ಷರಾಗಿದ್ದಂಥ SP ಚೆಂಗಪ್ಪ ಅವ್ರ ಬಗ್ಗೆ. ಒಳ್ಳೆಯ ಯುವ ನಾಯಕ, ಸಾಮಾಜಿಕ ಕಳಕಳಿ ಇದ್ದವರು ಮತ್ತು ಯಾವುದೇ ರೀತಿಯ ಸಂಘಟನೆಯ ಚೌಕಟ್ಟಿನಲ್ಲಿ ಸೇರ್ಲಿಕ್ಕೆ ಇಷ್ಟಪಡದಿರುವಂತಹ ವ್ಯಕ್ತಿ. ವಿನಾಯಕ ಬಾಳಿಕ ಬಿಜೆಪಿ ಕಾರ್ಯಕರ್ತ ಕೊಲೆಯಾದವರು. ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಕಾಳಜಿ ಹೊಂದಿರತಕ್ಕಂತಹ ಮತ್ತು ದಿಕ್ಕು ತಪ್ಪಿದ ವ್ಯಕ್ತಿಗಳೊಂದಿಗೆ ಗುರುತಿಸಿಕೊಂಡವರು. ಧನ್ಯವಾದಗಳು ಸತೀಶ್ ಪ್ರಭುಗಳೇ. ಇಷ್ಟೊತ್ತು ಬಂದು ನಿಮ್ಮ ಮನಸ್ಸಿನಲ್ಲಿರುವಂತಹ ವಿಚಾರಗಳನ್ನು, ನಿಮ್ಮ ಸೇವೆಗಳನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು ಜನತೆಯ ಮುಂದಿಟ್ಟಿದ್ರಿ, ನಮ್ಮ ಸ್ಪಂದನದ ವೀಕ್ಷಕರ ಮುಂದಿಟ್ಟಿದ್ರಿ. ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು, ವಂದನೆಗಳು. ಇಂದಿನ ತಿರುಗುಬಾಣದಲ್ಲಿ ಇವತ್ತಿಗೆ ಇಷ್ಟು. ಮುಂದಿನ ಬಾರಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ಕಾರ.